Hare Krishna, Krishna Krishna, Hare Hare, Hare Rama, Rama Rama, Hare Hare. ಭಕ್ತಿ ರಸಾಮೃತ ಸಿಂಧು ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿವಸ ನಾವು 10ನೇ ಅಧ್ಯಾಯವನ್ನ ಕಲಿಯಲಿಕ್ಕಿದ್ದೇವೆ. ಭಕ್ತಿಯ 64 ಅಂಗಗಳ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಮಂಗಳಾಚರಣೆ ಜೊತೆಗೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಕ್ತಿ ರಸಾಮೃತ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ತರಗತಿ 10ನೇ ಅಧ್ಯಾಯ. ನೀವು 7ನೇ ಅಧ್ಯಾಯವನ್ನ ನೋಡಿದ್ರೆ ಪುಸ್ತಕ ಇದ್ದವರು ದಯವಿಟ್ಟು ಎಲ್ಲರೂ ಕೂಡ ಪುಸ್ತಕವನ್ನ ತೆರೆಯಿರಿ ಕನ್ನಡದಲ್ಲಿ. 7ನೇ ಅಧ್ಯಾಯದ ಪುಟ ಸಂಖ್ಯೆ 65. ಪುಟ ಸಂಖ್ಯೆ 65, ಅಧ್ಯಾಯ 7, ಭಕ್ತಿ ತತ್ವಗಳಿಗೆ ಪ್ರಮಾಣ ಅನ್ನುವಂಥದ್ದು ಇದರ ಹೆಸರು, ಈ ಅಧ್ಯಾಯದ ಹೆಸರು. ಇದರಲ್ಲಿ 64 ಅಂಗಗಳು ಏನಿದೆ, ಭಕ್ತಿಗೆ ಬೇಕಾದಂತಹ 64 ಅಂಗಗಳು, ಅವುಗಳನ್ನ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಇರಬೇಕಾದಂತಹ ಒಂದು ಅರ್ಹತೆ ಭಕ್ತಿಯನ್ನ ಮಾಡಲಿಕ್ಕೆ ಸದ್ಗುರುಗಳೊಬ್ಬರ ಆಶ್ರಯವನ್ನ ಪಡೆಯುವುದು. ಗುರುಗಳ ಒಂದು ಆಶ್ರಯವನ್ನ ಪಡೆಯುವಂಥದ್ದು ನಮ್ಮ ಆಧ್ಯಾತ್ಮಿಕ ಜೀವನದ ಪ್ರಾರಂಭ. ಆಮೇಲೆ ಆ ಗುರುವಿನಿಂದ ದೀಕ್ಷೆಯನ್ನ ಸ್ವೀಕರಿಸಿ ಅವರಿಂದ ಬೋಧನೆಯನ್ನ ಪಡೆಯುವಂತಹದ್ದು 2ನೇ ಒಂದು ಹಂತ. 3ನೇದಾಗಿ ಶ್ರದ್ಧೆ ಮತ್ತು ವಿಶ್ವಾಸಗಳಿಂದ ಸದ್ಗುರುಗಳ ಸೇವೆ. ಇದು ಭಕ್ತಿಯನ್ನ ಪ್ರಾರಂಭ ಮಾಡುವಂತಹ ಒಂದು ವಿಧಾನ. ಯಾರಿಗೇ ಆಗ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಬೇಕು, ತಾನು ಆಧ್ಯಾತ್ಮಿಕ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಉತ್ಸುಕತೆ ಇದ್ರೆ ಈ 3 ತತ್ವಗಳನ್ನ ಪಾಲನೆ ಮಾಡುವಂತಹದ್ದು ಬಹಳ ಮುಖ್ಯ. ಇದು ಆ ಭಕ್ತಿಯ
ಅಥವಾ ಭಕ್ತಿಮಯ ಜೀವನದ ಪ್ರಾರಂಭ. ಹಾಗೆ ನೀವು ಮುಂದಕ್ಕೆ ನೋಡುವುದಾದ್ರೆ ಸಂತ ಪುರುಷರ ಮಾರ್ಗಾನುಸರಣೆ, ಹಾಗೆ ಮುಂದಕ್ಕೆ ನೀವು ನೋಡ್ತಾ ಹೋದ್ರೆ ಇದು 7ನೇ ಅಧ್ಯಾಯದಿಂದ 8, 9, 10 ಹಾಗೆ ಮುಂದಕ್ಕೆ ಹೋಗ್ತದೆ. ಈಗ 9 ಅಧ್ಯಾಯಗಳಲ್ಲಿ ಒಟ್ಟು 42 ವಿಚಾರಗಳನ್ನ ನಾವು ನೋಡಿದ್ದೇವೆ. 10ನೇ ಅಧ್ಯಾಯದಲ್ಲಿ ನಾವು 43ನೇ ಅಂಗವನ್ನ, ಭಕ್ತಿಯ 43ನೇ ಅಂಗವನ್ನ ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕೆ ಇದ್ದೇವೆ. ಈ 10ನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು ಕಲೀಲಿಕ್ಕಿರುವಂತಹದ್ದು ಈ ಶ್ರವಣ ಮತ್ತು ಸ್ಮರಣ, ಈ 2 ವಿಚಾರಗಳ ಕುರಿತಾಗಿ ನಾವು ಈ 10ನೇ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. ಸ್ಮರಣ ಮತ್ತು ಶ್ರವಣದ ತಂತ್ರಗಳು, ಹೇಗೆ ಭಗವಂತನನ್ನ ಸದಾಕಾಲ ನೆನಪಿಟ್ಟುಕೊಳ್ಳುವಂತಹದ್ದು ಮತ್ತು ಸದಾಕಾಲ ಭಗವಂತನ ಕುರಿತಾಗಿ ಶ್ರವಣವನ್ನ ಮಾಡುವಂತಹದ್ದು, ಇದು 2 ಇವತ್ತಿನ ಈ 10ನೇ ಅಧ್ಯಾಯದ ವಿಷಯ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. 10ನೇ ಅಧ್ಯಾಯ ಪುಟ ಸಂಖ್ಯೆ 97ರಿಂದ ಪ್ರಾರಂಭವಾಗ್ತದೆ. ಪುಟ ಸಂಖ್ಯೆ 97, ಸ್ಮರಣ ಮತ್ತು ಶ್ರವಣದ ತಂತ್ರಗಳು, ಇದು ಅಧ್ಯಾಯ 10. ಇಲ್ಲಿ ಶ್ರವಣದ ಕುರಿತಾಗಿ ಮೊದಲು ನಾವು ನೋಡ್ತೇವೆ. ಯಾಕಂದ್ರೆ ಶ್ರವಣ ಕೇಳುವುದು ಮೊದಲು, ಆಮೇಲೆ ಅದನ್ನು ನಾವು ನೆನಪಿಟ್ಟುಕೊಳ್ಳುವಂಥದ್ದು. ಏನನ್ನೆಲ್ಲ ಕೇಳಬೇಕು ಭಗವಂತನ ಕುರಿತಾಗಿ, ಅದನ್ನ 3 ವಿಭಾಗಗಳನ್ನಾಗಿ ಇಲ್ಲಿ ಮಾಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ ನಾಮ, ಚರಿತ ಮತ್ತು ಗುಣ. ನಾಮ ಅಂತ ಹೇಳಿದ್ರೆ ಭಗವಂತನ ಆ ಒಂದು ದಿವ್ಯ ನಾಮದ ಕುರಿತಾಗಿ ನಾವು ಶ್ರವಣವನ್ನ ಮಾಡುವಂತಹದ್ದು, ಅಂದ್ರೆ ಹರಿನಾಮವನ್ನ ನಾವು ಹಾಡುವಂತಹದ್ದು, ಜಪ ಮಾಡುವಂತಹದ್ದು, ಸಂಕೀರ್ತನೆ ಮಾಡುವುದು, ಇದೆಲ್ಲವೂ ಕೂಡ ನಾಮ ಶ್ರವಣ ಅಂತ ಹೇಳಿ ಅನ್ನಿಸಿಕೊಳ್ತದೆ. ಮತ್ತು ಚರಿತ ಅಂತ ಹೇಳಿದ್ರೆ ಭಗವಂತನ ನಾನಾ ರೀತಿಯ ಲೀಲೆಗಳು ಶ್ರೀಮದ್ ಭಾಗವತದಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಭಗವಂತನ ಬೇರೆ ಬೇರೆ ಲೀಲೆಗಳನ್ನ ನಾವು ಕೇಳುವಂತಹದ್ದು ಭಕ್ತರಿಂದ ಅಥವಾ ಓದುವಂತಹದ್ದು ಗ್ರಂಥಗಳಿಂದ, ಇದನ್ನ ಚರಿತಾಶ್ರವಣ ಅಂತ ಕರೀತಾರೆ. ಆಮೇಲೆ ಗುಣಶ್ರವಣ, ಆ ಭಗವಂತನ ಗುಣಗಳು. ಇಲ್ಲಿ ಗುಣ ಅಂತ ಹೇಳಿದ್ರೆ ತ್ರಿಗುಣಗಳು ಅಲ್ಲ, ಸತ್ವರಜಸ ತಮ ಗುಣಗಳ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಬದಲಾಗಿ ಗುಣಗಳು ಅಂತ ಹೇಳಿದ್ರೆ ಆ ಭಗವಂತನ ದಿವ್ಯ ಗುಣಗಳು, ಭಗವಂತನಲ್ಲಿರುವಂತಹ ಆ ಭಕ್ತ ವಾತ್ಸಲ್ಯತೆ, ಆ ಭಗವಂತ ಹೇಗೆ ಭಕ್ತರನ್ನು ರಕ್ಷಿಸ್ತಾನೆ, ಭಗವಂತ ಹೇಗೆ ನಮ್ಮನ್ನ ಪೋಷಿಸ್ತಾನೆ, ಆ ಭಗವಂತ ಹೇಗೆ ಭಕ್ತರ ಜೊತೆಗೆ ತನ್ನ ಒಡನಾಟವನ್ನ ಇಟ್ಟುಕೊಂಡಿದ್ದಾನೆ, ಆ ಭಗವಂತನಲ್ಲಿ ಇರುವಂತಹ ಆ ಒಂದು ಸಕಲ ಗುಣ ಸಂಪನ್ನನಾದಂತಹ ಆ ಭಗವಂತನ ಆ ಗುಣಗಳ ಶ್ರವಣವನ್ನ ನಾವು ಮಾಡುವಂತಹದ್ದು, ಇದು ಗುಣ ಶ್ರವಣ. ಹೀಗೆ ನಾಮಶ್ರವಣ, ಚರಿತ ಶ್ರವಣ ಮತ್ತೆ ಗುಣಶ್ರವಣ ಅಂತ ಹೇಳಿ 3 ವಿಭಾಗಗಳನ್ನಾಗಿ ಮಾಡಬಹುದು. ಇದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ನಾಮಶ್ರವಣ ಅಂದ್ರೆ ಭಗವಂತನ ದಿವ್ಯ ನಾಮದ ಶ್ರವಣವನ್ನ ಮಾಡುವುದಕ್ಕೆ ಉದಾಹರಣೆ ಗರುಡ ಪುರಾಣದಲ್ಲಿ ಕೊಟ್ಟಿದ್ದಾರೆ. ನೀವು 2ನೇ ಪ್ಯಾರಾಗ್ರಾಫ್ 97ನೇ ಪುಟ ಸಂಖ್ಯೆ 97, 2ನೇ ಪ್ಯಾರಾಗ್ರಾಫ್ ನಲ್ಲಿ ನೀವು ನೋಡುವುದಾದ್ರೆ ಶ್ರವಣ ಪ್ರಕ್ರಿಯೆಯ ಮೇಲೆ ಗರುಡ ಪುರಾಣವು ಬಹಳ ಚೆನ್ನಾಗಿ ಒತ್ತು ಹಾಕುತ್ತದೆ. ಅಲ್ಲಿ ಹೀಗೆಂದಿದೆ, ಇದನ್ನ ಯಾರಾದ್ರೂ ಓದ್ತೀರಾ? ಆ ಒಂದು ಕೊಟೇಶನ್ ಇನ್ವರ್ಟೆಡ್ ಕಾಮಾದಲ್ಲಿರುವ ವಿಚಾರವನ್ನ ಕೈ ಮೇಲೆ ಎತ್ತಿ ಓದುವವರು. ಕೇಶವ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ರವಣ ಪ್ರಕ್ರಿಯೆಯು ಮೇಲೆ ಗರುಡ ಪುರಾಣವು ಬಹಳ ಚೆನ್ನಾಗಿ ಒತ್ತು ಹಾಕುತ್ತದೆ. ಅಲ್ಲಿ ಹೀಗೆಂದಿದೆ, ಐಹಿಕ ಜಗತ್ತಿನಲ್ಲಿ ಬದ್ಧ ಜೀವಿಯು ಸ್ಥಿತಿಯು ಹಾವು ಕಡಿದಿದ್ದರೆ ಕಾರಣ, ಪ್ರಜ್ಞಾಹೀನನಾದ ವ್ಯಕ್ತಿಯು ಸ್ಥಿತಿಯಂತಿರುತ್ತದೆ. 2 ಪ್ರಜ್ಞಾಹೀನ ಸ್ಥಿತಿಗಳನ್ನು ಮಂತ್ರವೆಂದರೆ ಶಬ್ದದಿಂದ ಕೊನೆಗೊಳಿಸಬಹುದು. ವ್ಯಕ್ತಿಯ ಬಗ್ಗೆ ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ 2 ವಿಚಾರಗಳನ್ನ ನಾವು ಕಾಣಬಹುದು. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಹಾವು ಕಚ್ಚಿದೆ ಅವನಿಗೆ, ಆದ್ರೆ ಹಾವು ಕಚ್ಚಿದ ಕೂಡಲೇ ವ್ಯಕ್ತಿ ಸಾಯುವುದಿಲ್ಲ. ಆತನು ಪ್ರಜ್ಞಾಹೀನನಾಗ್ತಾನೆ, ಅವನು ಪ್ರಜ್ಞೆಯನ್ನ ಕಳೆದುಕೊಳ್ತಾನೆ. ನಂತರ ಸ್ವಲ್ಪ ಸಮಯದ ನಂತರ ಅವನಿಗೆ ಸಾವು ಸಂಭವಿಸಬಹುದು, ಆದ್ರೆ ಸಾಯಲೇಬೇಕು ಅಂತಿಲ್ಲ.
ಆದ್ರೆ ಆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಾವು ಅವನಿಗೆ ಔಷಧವನ್ನ ಕೊಟ್ರೆ ಅವನು ಬದುಕಿ ಉಳಿಯುವಂತಹ ಒಂದು ಸ್ಥಿತಿ ಅಥವಾ ಒಂದು ಅವಕಾಶ ಸಿಗ್ತದೆ. ಹಾಗೆ ನಾವು ಕೂಡ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ನಾವು ಹೆಚ್ಚು ಕಡಿಮೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೇವೆ. ಯಾಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೇವೆ? ನಮ್ಮ ನಿಜವಾದಂತಹ ಒಂದು ಧರ್ಮ ಏನಿದೆ ಅದನ್ನ ನಾವು ಬಿಟ್ಟು ಬಿಟ್ಟಿದ್ದೇವೆ. ಜೀವಿಗಳ ಮೂಲ ಧರ್ಮ ಭಗವಂತನ ಸೇವೆಯನ್ನು ಮಾಡುವುದು, ಅದನ್ನ ಬಿಟ್ಟು ಬೇರೆಲ್ಲ ನಾವು ಮಾಡ್ತಾ ಇದ್ದೇವೆ. ನಮ್ಮ ನಿಜವಾದಂತಹ ಅಸ್ತಿತ್ವ ಅಥವಾ ನನ್ನ ಒಂದು ವ್ಯಕ್ತಿತ್ವವನ್ನ ನಾನು ಮರೆತು ಬಿಟ್ಟಿದ್ದೇನೆ. ನಾನು ಜೀವ ಆತ್ಮ ಅನ್ನುವುದನ್ನು ನಾನು ಮರೆತು ಬಿಟ್ಟಿದ್ದೇನೆ. ನಾನು ಈ ಶರೀರ ಅಂತ ಹೇಳಿ ನಾನು ಅಂದುಕೊಂಡಿದ್ದೇನೆ. ಇದೆಲ್ಲವೂ ಕೂಡ ಆ ಪ್ರಜ್ಞಾಹೀನ ಸ್ಥಿತಿಗೆ ನಾವು ಹೋಲಿಸಬಹುದು. ಈ ಪ್ರಜ್ಞಾಹೀನ ಸ್ಥಿತಿಯಿಂದ ಹೊರಗೆ ಬರುವುದು ಹೇಗೆ? ಈ ಹಾವು ಕಚ್ಚಿದಾಗ, ವಿಷ ತಲೆಗೆ ಏರಿದಾಗ ಅದನ್ನ ಕಡಿಮೆ ಮಾಡುವಂತದ್ದು, ಅದಕ್ಕೆ ಒಂದು ಪರಿಹಾರವನ್ನು ಕೊಡುವಂತಹ ಮಂತ್ರಗಳಿವೆ. ಅದನ್ನು ತಿಳಿದವರು ಆ ಮಂತ್ರಗಳನ್ನ ಹೇಳುವ ಮೂಲಕ ಹಾವು ಕಚ್ಚಿದವರನ್ನು ರಕ್ಷಿಸ್ತಾರೆ. ಹಾಗೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಇಂತಹ ಐಹಿಕ ಬದುಕಿನ ಮಾರಕ ಪ್ರಜ್ಞಾಹೀನ ಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡುವಂತಹ ಒಂದು ಮಂತ್ರ ಇದೆ. ಅದು ಯಾವುದು ಮಂತ್ರ? ಅದು ಈ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನ ನಾವು ನಿತ್ಯವೂ ಕೂಡ ಜಪ ಮಾಡುವುದರಿಂದ ಏನಾಗ್ತದೆ? ಆ ಪ್ರಜ್ಞಾಹೀನ ಸ್ಥಿತಿಯಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ನಾವು ಪ್ರಜ್ಞೆ ಕಳೆದುಕೊಂಡಿದ್ದಾಗ ಅಥವಾ ನಾವು ಮಲಗಿದ್ದಾಗ, ನಿದ್ರೆಯಲ್ಲಿರುವಾಗ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ನಿಷ್ಕ್ರಿಯವಾಗಿರ್ತದೆ. ನಾವು ಏನನ್ನು ನೋಡುವುದಿಲ್ಲ, ನಮ್ಮ ಕಣ್ಣು ಮುಚ್ಚಿರ್ತದೆ. ನಮಗೆ ರುಚಿ ನೋಡುವಂತಹದ್ದಾಗ್ಲಿ ಅಥವಾ ಸ್ಪರ್ಶದ ಜ್ಞಾನವಾಗ್ಲಿ ಏನು ಇರುವುದಿಲ್ಲ. ಆದ್ರೆ ನಮ್ಮ ಒಂದೇ ಒಂದು ಇಂದ್ರಿಯ ಅದು ಯಾವುದು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಕಿವಿ. ಆ ಕಿವಿಗೆ ಶಬ್ದವನ್ನ ಸ್ವೀಕರಿಸುವಂತಹ ಶಕ್ತಿ ನಿದ್ರೆಯ ಒಂದು ಸ್ಥಿತಿಯಲ್ಲಿ ಕೂಡ ಇರ್ತದೆ. ಆದ್ರಿಂದಲೇ ನಾವು ನಿದ್ರೆ ಮಾಡಿರುವವರನ್ನ ಎಚ್ಚರಿಸಬೇಕು ಅಂತ ಹೇಳಿದ್ರೆ ಅವರನ್ನ ಕರೀತೇವೆ, ಹೆಸರಿಡಿದು ಕರೀತೇವೆ. ಅಥವಾ ನಾವು ಮೊಬೈಲ್ ಅಲ್ಲಿ ಅಲಾರಾಮ್ ಇಡ್ತೇವೆ. ಅಲಾರಾಮ್ ಇಟ್ಟಾಗ ಏನಾಗ್ತದೆ? ಆ ಅಲಾರಾಮ್ ಜೋರಾಗಿ ಕೂಗಿಕೊಂಡಾಗ ನಮಗೆ ಅದು ಎಚ್ಚರವಾಗ್ತದೆ. ಬೇರೆ ಯಾವ ವಿಧಾನದಿಂದಲೂ ಕೂಡ ವ್ಯಕ್ತಿಯನ್ನ ಎಚ್ಚರ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಆ ವ್ಯಕ್ತಿಯನ್ನ ಹೆಸರಿಡಿದು ಜೋರಾಗಿ ಕೂಗಿದಾಗ ಅವನಿಗೆ ಅದು ಎಚ್ಚರವಾಗ್ತದೆ. ಹಾಗೆ ಅದೇ ಶ್ರವಣದ ಮೂಲಕ, ಅದೇ ಕಿವಿಯ ಮೂಲಕ ನಾವು ಭಗವಂತನ ನಾಮವನ್ನ ನಿರಂತರವಾಗಿ ನಮ್ಮ ಹೃದಯಕ್ಕೆ ತಲುಪಿಸಿದಾಗ ಚೇತೋ ದರ್ಪಣ ಮಾರ್ಜನಂ, ನಮ್ಮ ಮನಸ್ಸು ಶುದ್ಧವಾಗಿ ನಾವು ಆ ಭಗವಂತನ ಕುರಿತಾಗಿ ತಿಳಿದುಕೊಳ್ಳಿಕ್ಕೆ ಅರ್ಹರಾಗ್ತೇವೆ. ನಮ್ಮ ಆ ಒಂದು ಕಲ್ಮಶಗಳೆಲ್ಲ ನಾಶವಾಗ್ತದೆ. ಇದು ನಾಮಶ್ರವಣದ ಕುರಿತಾಗಿ ಇಲ್ಲಿ ಹೇಳಿರುವಂತ. ಇನ್ನು ಚರಿತಾ ಶ್ರವಣ ಅಥವಾ ಲೀಲಾ ಶ್ರವಣದ ಕುರಿತಾಗಿ ಶ್ರೀಮದ್ ಭಾಗವತದಿಂದ 4ನೇ ಸ್ಕಂದದ 29ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾರೆ. ಪ್ರಿಯ ದೊರೆಯೇ, ಆಚಾರ್ಯರು ಅಂದ್ರೆ ಶ್ರೇಷ್ಠ ಬೋಧಕರು ಪ್ರಭುವಿನ ಲೋಕೋತ್ತರ ಕಾರ್ಯಗಳ ವಿಷಯವಾಗಿ ಉಪನ್ಯಾಸ ಮಾಡುವ ಸ್ಥಳಗಳಲ್ಲಿ ವ್ಯಕ್ತಿಯು ಉಪಸ್ಥಿತನಿರಬೇಕು. ಚಂದ್ರವದನ ಸದೃಶವಾದ ಮೊಗಕಾಂತಿಯುಳ್ಳ ಅಂತಹ ಮಹಾಪುರುಷರ ಬಾಯಿಯಿಂದ ಹರಿದು ಬರುವ ಜೇನಿನ ಹೊಳೆಯಂತಹ ಮಾತಿಗೆ ಕಿವಿ ಕೊಡಬೇಕು. ಅಂತಹ ಅಲೌಕಿಕ ವಾಣಿಯನ್ನು ವ್ಯಕ್ತಿಯು ಕಾತರದಿಂದ ಆಲಿಸುತ್ತಲೇ ಇದ್ದರೆ ಅಂತಹವನು ಲೌಕಿಕ ಹಸಿವು, ಬಾಯಾರಿಕೆ, ಭಯ ಹಾಗೂ ಶೋಕಗಳಿಂದಲೂ ಮತ್ತು ಅಸ್ತಿತ್ವದ ಭ್ರಮೆಯಿಂದಲೂ ಮುಕ್ತನಾಗುತ್ತಾನೆ ಎಂದು ಹೇಳುತ್ತಾರೆ. ಇದು ಪರೀಕ್ಷಿತ್ ಮಹಾರಾಜನಿಗೆ ಶುಕಮುನಿಗಳು ಹೇಳುವಂತಹ. ಶ್ರೀಮದ್ ಭಾಗವತ ಅನ್ನುವಂತಹ ಗ್ರಂಥ ಅದು ಭಗವಂತನ ಕುರಿತಾಗಿ, ಭಗವಂತನ ಲೀಲೆಗಳ ಕುರಿತಾಗಿ ನಮಗೆ ತಿಳಿಸಿಕೊಡುವಂತಹ ಒಂದು ಅಪೂರ್ವವಾದಂತಹ ಅಮಲ ಪುರಾಣ. ಶ್ರೀಮದ್ ಭಾಗವತವನ್ನ ನಾವು ಮನೆಯಲ್ಲಿ ಇಟ್ಟುಕೊಳ್ಳುವುದು ಅಂತ ಹೇಳಿದ್ರೆ ಆ ಭಗವಂತನೇ ನಮ್ಮ ಮನೆಯಲ್ಲಿ ಇದ್ದ ಹಾಗೆ, ಆ ನಾರಾಯಣನೇ ನಮ್ಮ ಮನೆಯಲ್ಲಿ ಬಂದು ವಾಸ ಮಾಡಿದ ಹಾಗೆ. ನಿತ್ಯವೂ ಶ್ರೀಮದ್ ಭಾಗವತವನ್ನ ನಾವು ಶ್ರವಣ ಮಾಡುವುದು ಅಂತ ಹೇಳಿದ್ರೆ ನಾವು ನಿತ್ಯವೂ ಭಗವಂತನ ಸಂಪರ್ಕವನ್ನ ಸಾಧಿಸಿದ ಹಾಗೆ ಆಗ್ತದೆ. ಈ ಭಾಗವತದಲ್ಲಿ ಏನಿದೆ? ಭಾಗವತದಲ್ಲಿ ಇರುವಂತಹದ್ದು ಆ ಭಗವಂತ ಮತ್ತು ತನ್ನ ಭಕ್ತರ ಒಂದು ಚಟುವಟಿಕೆಗಳು, ಯಾವ ರೀತಿಯಾಗಿ ಭಕ್ತರು ಮತ್ತು ಭಗವಂತನ ನಡುವೆ ಈ ರೀತಿಯಾದಂತಹ ಒಂದು ಲೀಲೆಗಳು ನಡೆಯುತ್ತವೆ ಅನ್ನೋದನ್ನ ಶ್ರೀಮದ್ ಭಾಗವತವು ನಮಗೆ ತಿಳಿಸಿಕೊಡುತ್ತದೆ. ಅದನ್ನ ಇಲ್ಲಿ ಅಮೃತ ಅಂತ ಹೇಳಿ ಕರೆದಿದ್ದಾರೆ. ಹರಿನಾಮಾಮೃತ ಅಥವಾ ಹರಿಯ ಒಂದು ಗುಣಗಳ ಒಂದು ಅಮೃತವನ್ನ ನಾವು ನಿತ್ಯವೂ ಶ್ರವಣವನ್ನ ಮಾಡಬೇಕು. ಇದು ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲಿಕ್ಕೆ ಸಹಾಯವನ್ನ ಮಾಡುತ್ತದೆ.
ಇನ್ನು ಗುಣಗಳ ವಿಷಯವಾಗಿ ನಾವು ನೋಡುವುದಾದ್ರೆ ಶ್ರೀಮದ್ ಭಾಗವತದ 12ನೇ ಸ್ಕಂದದ 3ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ನಮಗೆ ಈ ಒಂದು ಗುಣಶ್ರವಣದ ಕುರಿತಾಗಿ ಇಲ್ಲಿ ಹೇಳಿದ್ದಾರೆ. ನೀವು ಇದನ್ನ ನೋಡ್ಬೇಕು ಅಂತ ಹೇಳಿದ್ರೆ 99ನೇ ಪುಟ ಸಂಖ್ಯೆ 99 ಅಲ್ಲಿ ಒಂದು ಸಣ್ಣ ಪ್ಯಾರಾಗ್ರಾಫ್ ಇದೆ. ಯಾವ್ದು ಓದ್ತೀರಾ? ಜ್ಯೋತಿ ನಾಯಕ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದಿವ್ಯ ಮಂತ್ರಗಳಿಂದ ಸ್ತುತಿಸಲಾಗುವ ಭಗವಾನ್ ಕೃಷ್ಣನಿಗೆ ಹೇಳಿ, ಮುಂದುವರಿಸಿ. ದಿವ್ಯ ಮಂತ್ರಗಳಿಂದ ಸ್ತುತಿಸಲಾಗುವ ಭಗವಾನ್ ಕೃಷ್ಣನಿಗೆ ಅಪ್ಪಟ ಭಕ್ತಿ ಸೇವೆ ಸಲ್ಲಿಸಲು ಇಷ್ಟಪಡುವ ವ್ಯಕ್ತಿಯು ಸದಾ ಆ ಪ್ರಭುವಿನ ವೈಭವ ವರ್ಣನೆಯನ್ನು, ಲೋಕೋತ್ತರ ಗುಣಗಳನ್ನು ಕುರಿತು ಶ್ರವಣ ಮಾಡಬೇಕು. ಹೃದಯಸ್ಥವಾದ ಸಕಲ ಅಪವಿತ್ರತೆಯನ್ನು ಆ ಶ್ರವಣವು ತೊಡೆದು ಹಾಕುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ಆ ಒಂದು ದಿವ್ಯ ಗುಣಗಳ ಶ್ರವಣದಿಂದ ಏನಾಗ್ತದೆ, ಭಗವಂತನಲ್ಲಿರುವಂತಹ ಆ ಉತ್ತಮ ಗುಣಗಳು ನಮ್ಮಲ್ಲಿಯೂ ಕೂಡ ಮೂಡ್ತದೆ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ ಹರೌ ಅಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇ ನಾಸತೋ ಧಾವತೋ ಬೈ. ಭಗವಂತನ ಭಕ್ತಿಯನ್ನ ಮಾಡುವ ಮಾತ್ರದಿಂದಲೇ ವ್ಯಕ್ತಿಯಲ್ಲಿ ಎಲ್ಲ ಸದ್ಗುಣಗಳು ತನ್ನಿಂದ ತಾನಾಗಿಯೇ ಮೂಡುತ್ತದೆ. ಅದಕ್ಕೆ ನಾವು ಪ್ರತ್ಯೇಕವಾಗಿ ಪ್ರಯತ್ನ ಮಾಡುವಂತಹ ಒಂದು ಕೆಲಸ, ಒಂದು ಅಗತ್ಯ ಇರುವುದಿಲ್ಲ. ನಾವು ಸಾಮಾನ್ಯವಾಗಿ ಕಾಣಬಹುದು, ಭಗವಂತನ ಭಕ್ತರು ಯಾರು ಭಕ್ತಿಯನ್ನು ಮಾಡ್ತಾ ಇದ್ದಾರೋ ಅವರು ಸಮಾಜದಲ್ಲಿ ಒಳ್ಳೆಯ ಜೀವನವನ್ನ, ಯಾರಿಗೂ ಕೂಡ ತೊಂದರೆ ಕೊಡದೆ ಒಳ್ಳೆಯ ರೀತಿಯಲ್ಲಿ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಯಾಕಂದ್ರೆ ಅವರು ಈಗಾಗಲೇ ಸತ್ವಗುಣವನ್ನ ಹೊಂದಿದ್ದಾರೆ ಅಥವಾ ಸತ್ವಗುಣವನ್ನ ಮೀರಿದ್ದಾರೆ. ಅವರಲ್ಲಿ ತಮಗುಣ ರಜಗುಣಗಳ ಒಂದು ಪ್ರಭಾವ ಬಹಳ ಕಡಿಮೆ ಇರ್ತದೆ ಅಥವಾ ಅವರಲ್ಲಿ ಇರುವುದೇ ಇಲ್ಲ. ಅಂತಹ ಒಂದು ಉತ್ತಮ ನಾಗರಿಕರಾಗಿ ಅವರು ಬದುಕ್ತಾರೆ. ಒಬ್ಬರು ಭಕ್ತರಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಈಗಾಗಲೇ ಉತ್ತಮ ನಾಗರಿಕ ಜೀವನವನ್ನ ನಡೆಸ್ತಾನೆ ಇದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬಹುದು. ಹೀಗೆ ಆ ಭಗವಂತನ ಆ ಒಂದು ಉತ್ತಮ ಗುಣಗಳ ಶ್ರವಣವನ್ನ ನಾವು ಮಾಡಬೇಕು. ಹೀಗೆ ಶ್ರವಣದಲ್ಲಿ 3 ಅಂಗಗಳಿವೆ. ನಾಮಶ್ರವಣ, ನಾವು ಪ್ರತಿನಿತ್ಯ ಜಪವನ್ನ ಮಾಡಬೇಕು, 16 ಸುತ್ತು ಸಂಕೀರ್ತನೆಯನ್ನ ಮಾಡಬೇಕು ಭಕ್ತರ ಜೊತೆಗೆ ಸೇರಿ. ಇನ್ನು ಚರಿತಾಶ್ರವಣ, ನಿತ್ಯವೂ ಕೂಡ ಶ್ರೀಮದ್ ಭಾಗವತವನ್ನ ಓದಬೇಕು. ಭಗವಂತನ ಕಥೆಗಳು, ಚರಿತ ಅಂತ ಹೇಳಿದ್ರೆ ಕಥೆಗಳನ್ನ ನಾವು ಕೇಳಬೇಕು, ಕಥೆಗಳನ್ನ ನೆನಪಿಟ್ಕೊಳ್ಬೇಕು. ಇನ್ನು ಗುಣಶ್ರವಣ, ಭಗವಂತನ ದಿವ್ಯ ಗುಣಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಕಥೆಗಳ ಮೂಲಕವೇ ಅದು ನಮಗೆ ಅರ್ಥವಾಗ್ತದೆ. ಇದು ಶ್ರವಣದ ವಿಭಾಗ. ಕನ್ನಡದಲ್ಲಿ ಇಲ್ಲಿದೆ: ನಾಮಶ್ರವಣ, ಚರಿತಾಶ್ರವಣ, ಗುಣಶ್ರವಣ. ಗರುಡ ಪುರಾಣದಲ್ಲಿ ಕೊಟ್ಟಿರುವಂತಹ ಉದಾಹರಣೆ, ಹಾವು ಕಡಿತದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಶ್ರೀಮದ್ ಭಾಗವತದಿಂದ ಇಲ್ಲಿ ಚರಿತಾಶ್ರವಣಕ್ಕೆ ಮತ್ತು ಗುಣಶ್ರವಣಕ್ಕೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಶ್ರವಣ ಅಂತ ಹೇಳಿದ್ರೆ ಕೇಳುವಂತ. 44ನೇ ಅಂಗ ತತ್ ಕೃಪಾ ಈಕ್ಷಣಂ. ತತ್ ಕೃಪಾ ಈಕ್ಷಣಂ ಅಂತ ಹೇಳಿದ್ರೆ ಇಲ್ಲಿ ನೀವು 99ನೇ ಪುಟ ಸಂಖ್ಯೆ 99ರಲ್ಲಿದೆ. ಪ್ರಭು ಕರುಣೆಯ ಪ್ರತೀಕ್ಷೆ. ಭಗವಂತನ ಆ ಒಂದು ಕರುಣೆಯನ್ನ ಪ್ರತೀಕ್ಷಿಸುವುದು ಅಥವಾ ಕಾಯುವಂಥದ್ದು. ಭಗವಂತ ಯಾವಾಗ ನನ್ನ ಮೇಲೆ ಕೃಪೆಯನ್ನ ತೋರಿಸ್ತಾನೆ ಅಂತ ಕಾಯುವಂತಹದ್ದು. ಇದು 44ನೇ ವಿಚಾರ. ಇದು ಈ ಶ್ರೀಮದ್ ಭಾಗವತದ ಒಂದು 10ನೇ ಸ್ಕಂದದಲ್ಲಿ 14ನೇ ಅಧ್ಯಾಯದ 8ನೇ ಶ್ಲೋಕ. ಇದು ಬಹಳ ಸುಂದರವಾದಂತಹ ಶ್ಲೋಕ. ಈ ಶ್ಲೋಕ ಏನು ಹೇಳ್ತದೆ: ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಕೃಪಂ ವಿಪಾಕಂ ಹೃದ್ವಾಗ್ ವಪುಭಿರ್ ವಿದದನ್ ನಮಸ್ತೆ ಜೀವೇತಯೋ ಮುಕ್ತಿ ಪದೇ ಸ ದಯಾಭಾಗ್. ಇಲ್ಲಿ ಏನು ಹೇಳ್ತಾರೆ: ನನ್ನ ಪ್ರಿಯ ಕರ್ತನೆ, ಭಗವಂತನೇ, ನಿನಗೆ, ಮೊದಲು ಇಂಗ್ಲಿಷ್ ನಲ್ಲಿ ನೋಡ್ತಾನೆ. ಮೈ ಡಿಯರ್ ಲಾರ್ಡ್, ಒನ್ ಹೂ earnestly waits for you to bestow your causeless mercy upon him, all the while patiently suffering the reactions of his past misdeeds and offering you respectful obeisances with his heart, words and body, is surely eligible for liberation, for it has become his rightful claim. ಅವನ ಒಂದು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತಾರೆ ದಯಾಭಾಗ್. ಯಾರಿಗೆ ಪಿತ್ರಾರ್ಜಿತ ಆಸ್ತಿ, ಯಾವ ವಿಚಾರವಾಗಿ ಹೇಳ್ತಾ ಇದ್ದಾರೆ? ಯಾವ ಒಬ್ಬ ವ್ಯಕ್ತಿ
ತನ್ನ ಹಿಂದಿನ ಕರ್ಮಗಳ ಒಂದು ಪ್ರತಿಫಲವನ್ನ ಏನು ಬರ್ತದೋ ಅದನ್ನ ಅನುಭವಿಸ್ತಾ ಆ ಭಗವಂತನ ಕರುಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೋ, ಯಾವ ರೀತಿಯಾಗಿ ಹೃದ್ವಾಗ್ ವಪುಭಿರ್, ಆ ಹೃದಯ, ಮಾತು, ಮತ್ತು ಶರೀರದ ಮೂಲಕ ಆ ಭಗವಂತನಿಗೆ ನಮಸ್ಕಾರಗಳನ್ನ ಸಮರ್ಪಿಸ್ತಾ ಯಾವ ರೀತಿಯಾಗಿ ಇದನ್ನ ಅವನು ಸ್ವೀಕಾರ ಮಾಡ್ತಾನೆ. ತನಗೆ ಕಷ್ಟಗಳು ಬಂದಾಗ ಈ ಕಷ್ಟಗಳೆಲ್ಲ ನನ್ನ ಕರ್ಮದಿಂದಲೇ ಬರ್ತಾ ಇದೆ, ನಾನು ಹಿಂದೆ ಮಾಡಿದಂತಹ ಕರ್ಮ ಇದು, ಅದಕ್ಕೆ ಇನ್ನೂ ಹೆಚ್ಚು ಬರ್ಬೇಕಾಗಿತ್ತು, ಆದ್ರೆ ಭಗವಂತನ ಕರುಣೆಯಿಂದ ನನಗೆ ಸ್ವಲ್ಪ ಮಾತ್ರವೇ ಕಷ್ಟಗಳು ಬರ್ತಾ ಇವೆ. ಇನ್ನು ಸುಖ ಬಂದಾಗ ಭಕ್ತರು ಏನು ಅಂದ್ಕೊಳ್ತಾರೆ, ಭಗವಂತನ ಕರುಣೆಯಿಂದ ನನಗೆ ಈ ಸುಖವು ಸಿಗ್ತಾ ಇದೆ, ಇಲ್ಲದೇ ಇದ್ರೆ ಇದನ್ನು ನಾನು ಪಡೀಲಿಕ್ಕೆ ನಿಜವಾಗಿ ಅರ್ಹನಾಗಿಲ್ಲ ಅನ್ನುವಂತಹ ಸತ್ಯವನ್ನ ಅವರು ಅರ್ಥ ಮಾಡಿಕೊಳ್ತಾರೆ. ಹೀಗೆ ತಾಳ್ಮೆಯಿಂದ ಅನುಭವಿಸ್ಬೇಕು. ನಾವು ಈಗ ಭಕ್ತಿಯನ್ನು ಶುರು ಮಾಡಿದ ಕೂಡಲೇ ನಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನಾವು ಸುಖವಾಗಿರ್ಬಹುದು ಅಂತೇಳಿ ಅಂದುಕೊಳ್ಬಾರ್ದು. ಯಾಕಂದ್ರೆ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದೇವೆ ಅಷ್ಟೇ. ಆ ಒಂದು ಶುದ್ಧೀಕರಣ ಈಗಾಗಲೇ ಪ್ರಾರಂಭವಾಗಿದೆ. ಈಗ ಯಾರಾದ್ರೂ ಭಕ್ತಿಯನ್ನ ಪ್ರಾರಂಭ ಮಾಡಿದ ಕೂಡಲೇ ಅವರಿಗೆ 16 ಸುತ್ತು ಜಪದಲ್ಲಿ ತುಂಬಾ ಆಸಕ್ತಿ ಬಂದು ಅವರು ನಿರಂತರವಾಗಿ ಭಕ್ತಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಆಗುವಂತೆ ಅಥವಾ ಅದಕ್ಕೆ ಬೇಕಾದ ಎಲ್ಲಾ ಸವಲತ್ತುಗಳನ್ನು ಒಮ್ಮೆಲೆ ಒದಗಿಸಿ ಬಿಟ್ರೆ ಏನಾಗ್ತದೆ, ಆ ಭಕ್ತನಲ್ಲಿ ಅಹಂಕಾರವು ಬೆಳೆಯುವಂತಹ ಸಾಧ್ಯತೆ ಇರ್ತದೆ. ಹೀಗೆ ಅಹಂಕಾರವನ್ನ ಬೆಳೆಸಿಕೊಂಡಾಗ ಅದು ಭಕ್ತಿಗೆ ಪೂರಕವಾಗಿರುವುದಿಲ್ಲ, ಅದು ಮಾರಕವಾಗ್ತದೆ. ಆದ್ರಿಂದಲೇ ಭಕ್ತಿಯಲ್ಲಿ ನಾವು ನಿಧಾನಕ್ಕೆ ಪ್ರಗತಿಯನ್ನ ಸಾಧಿಸ್ತೇವೆ. ಒಂದೇ ಸಲ ನಮಗೆ ಆ ಒಂದು ಉನ್ನತವಾದಂತಹ ಪ್ರಗತಿಯನ್ನ ಭಗವಂತ ದಯಪಾಲಿಸುವುದಿಲ್ಲ. ಯಾಕಂದ್ರೆ ಅದರ ಒಂದು ಬೆಲೆಯನ್ನ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆ ಒಂದು ಭಗವಂತನ ನಾಮದ ರುಚಿಯನ್ನ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾಕಂದ್ರೆ ಅದು ನನಗೆ ಸುಲಭವಾಗಿ ಸಿಕ್ಕಿತು, ಅದು ಬಹಳ ಅದರ ಒಂದು ಎಷ್ಟು ಮೌಲ್ಯಯುತವಾದದ್ದು ಅಂತ ಹೇಳಿ ನನಗೆ ಅದು ಅರ್ಥ ಆಗುವುದಿಲ್ಲ. ಹಾಗಾಗಿ ನಿಧಾನಕ್ಕೆ ನಮಗೆ ಭಗವಂತ ಸ್ವಲ್ಪ ಸ್ವಲ್ಪವೇ ಆ ನಾಮದಲ್ಲಿ ರುಚಿಯನ್ನ ಕೊಡ್ತಾ ಹೋಗ್ತಾನೆ. ಹಾಗೆ ನಮ್ಮ ಕಷ್ಟಗಳನ್ನೆಲ್ಲ ಒಂದೇ ಸಲ ತೆಗೆದು ಬಿಡುವುದಿಲ್ಲ. ಒಂದೇ ಸಲ ತೆಗೆದು ಬಿಟ್ರೆ ಏನಾಗ್ತದೆ, ನನಗೆ ಆ ಕಷ್ಟಗಳೆಲ್ಲ ದೂರ ಆದಾಗ ವ್ಯಕ್ತಿ ಮತ್ತೆ ಅವನು ಭೌತಿಕ ಜೀವನವನ್ನ ಪ್ರಾರಂಭಿಸುವಂತಹ ಒಂದು ಸಾಧ್ಯತೆಗಳಿರ್ತವೆ. ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಸ್ವಲ್ಪ ಭಕ್ತಿ ಮಾಡಿದ್ರೆ ಸಾಕು, ಕಷ್ಟಗಳೆಲ್ಲ ದೂರವಾಗ್ತವೆ, ಆಮೇಲೆ ಯಾವುದೇ ಕಷ್ಟಗಳು ಬರುವುದಿಲ್ಲ. ಈ ರೀತಿಯಾಗಿ ಆತನು ಯೋಚಿಸಿ ಭೌತಿಕ ಜೀವನವನ್ನ ನಡೆಸಲಿಕ್ಕೆ ಭಕ್ತಿ ಅನ್ನೋದನ್ನ ಒಂದು ಸಾಧನವಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ನನಗೆ ಜೀವನದಲ್ಲಿ ಅನೇಕ ಕಷ್ಟಗಳು ಬರ್ತಾ ಇದೆ, ಅದನ್ನೆಲ್ಲ ದೂರ ಮಾಡ್ಬೇಕು, ನಾನು ಭಕ್ತಿ ಮಾಡ್ತೇನೆ, ಭಕ್ತಿ ಮಾಡಿದಾಗ ಕಷ್ಟಗಳು ದೂರ ಆಗ್ತದೆ, ಮತ್ತೆ ನಾನು ನನ್ನ ಏನು ಜೀವನ ಇದೆ ಅದನ್ನು ನಡೆಸ್ತೇನೆ. ಈ ರೀತಿಯಾಗಿ ವ್ಯಕ್ತಿ ಯೋಚನೆ ಮಾಡುವುದು. ಅದರಿಂದ ಭಗವಂತ ಎಲ್ಲ ಕಷ್ಟಗಳನ್ನು ಒಂದೇ ಸಲ ತೆಗೆಯುವುದಿಲ್ಲ, ಮತ್ತು ಭಗವಂತನ ನಾಮದಲ್ಲಿ ಸಂಪೂರ್ಣ ರುಚಿಯನ್ನ ನಮಗೆ ಒಂದೇ ಸಲ ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಿಧಾನಕ್ಕೆ ಭಗವಂತ ಇದನ್ನೆಲ್ಲ ಕೊಡ್ತಾನೆ. ಅದರಿಂದ ನಾವೇನ್ ಮಾಡಬೇಕು, ನಿಷ್ಠೆಯಿಂದ ಕಾಯಬೇಕು. ಏನಂತ ಕಾಯ್ಬೇಕು, ಭಗವಂತ ಖಂಡಿತವಾಗಿಯೂ ನನಗೆ ಕರುಣೆಯನ್ನ ದಯಪಾಲಿಸ್ತಾನೆ ಅಂತ ಹೇಳಿ ನಿಷ್ಠೆಯಿಂದ ನಾವು ಗುರುಗಳು ಹೇಳಿದಂತಹ ಮಾತುಗಳನ್ನ ಪಾಲಿಸ್ತಾ ನಾವು ಕಾಯ್ತಾ ಇರಬೇಕು. ಭಗವಂತನ ಕೃಪೆ ನನಗೆ ಆಗ್ತದೆ ಅಂತ ಹೇಳಿ. ಅಂತಹ ಕೃಪೆಯನ್ನ ನಿರೀಕ್ಷಿಸುವಂತಹ ವ್ಯಕ್ತಿ ಯಾರಿದ್ದಾರೋ ಅವರಿಗೆ ಭಗವಂತನ ಸಾಮ್ರಾಜ್ಯ ಅನ್ನುವಂಥದ್ದು ಪಿತ್ರಾರ್ಜಿತ ಆಸ್ತಿ. ಯಾಕಂದ್ರೆ ಭಗವಂತ ನಮ್ಮ ತಂದೆ, ನಾವು ಅವನ ಮಕ್ಕಳು. ನಮಗೆ ಭಗವಂತನ ಆ ಒಂದು ಧಾಮಕ್ಕೆ ಹೋಗುವಂತಹ ಒಂದು ಅರ್ಹತೆ ಇದೆ, ಅಥವಾ ಆ ಒಂದು ಸಾಧ್ಯತೆ ಇದೆ, ಆ ಒಂದು ಅವಕಾಶ ಇದೆ. ಆದ್ರೆ ಅದಕ್ಕೆ ನಾವು ಈಗ ಸದ್ಯದ ಮಟ್ಟಿಗೆ ಅರ್ಹತೆಯನ್ನ ಹೊಂದಿಲ್ಲ. ಹಾಗಾಗಿ ನಾವು ಈಗ ಸಾಧನೆಯನ್ನ ಮಾಡಬೇಕಾಗಿದೆ. ಆದ್ರೆ ಒಂದಲ್ಲ ಒಂದು ದಿವಸ ಖಂಡಿತವಾಗಿಯೂ ನಾವು ಭಗವಂತನ ಧಾಮಕ್ಕೆ ಹೋಗಿಯೇ ಹೋಗ್ತೇವೆ. ಯಾಕಂದ್ರೆ ಒಂದು ಸಲ ಆ ಭಗವಂತನ ನಾಮ, ರೂಪ, ಗುಣ ಇವುಗಳ ರುಚಿಯನ್ನ ಒಬ್ಬ ವ್ಯಕ್ತಿ ಬೆಳೆಸಿಕೊಂಡ ಅಂತ ಹೇಳಿದ್ರೆ ಮತ್ತೆ ಯಾವುದಾದ್ರೂ ಒಂದು ಜನ್ಮದಲ್ಲಿ ಕನಿಷ್ಠ ಪಕ್ಷ ಆ ವ್ಯಕ್ತಿ ಸಂಪೂರ್ಣವಾಗಿ ಭಕ್ತಿಗೆ ಬಂದು ಭಗವಂತನ ಧಾಮವನ್ನ ಸೇರಿಯೇ ಸೇರ್ತಾನೆ. ಯಾಕಂದ್ರೆ ಭಗವಂತನೂ ಕೂಡ ನಮ್ಮ ವ್ಯಕ್ತಿಗೆ ಪೂರಕವಾಗಿ ಎಲ್ಲ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಆದ್ರಿಂದ ನಾವೇನು ಮಾಡ್ಬೇಕು, ಸುಮ್ಮನೆ ನಮ್ಮ ಸಾಧನೆಯನ್ನ ಮಾಡ್ತಾ ಮುಂದುವರಿಸಬೇಕು. ಜೀವನದಲ್ಲಿ ಕಷ್ಟಗಳು ಬರ್ತವೆ, ಕಷ್ಟಗಳು ಬಂದಾಗ ಅವುಗಳನ್ನು ನಾವು ಭಗವಂತನ ಕೃಪೆ ಅಂತ ಹೇಳಿ ಸ್ವೀಕಾರ ಮಾಡಬೇಕು. ನಾವು ನಾನು ಭಕ್ತಿಯನ್ನ ಮಾಡಿದ್ದೆಲ್ಲ ವ್ಯರ್ಥ ಆಯ್ತು, ನನಗೇನು
ಇದರಿಂದ ಫಲವೇ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡಬಾರ್ದು. ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಕಷ್ಟಗಳು ಬಂದಾಗ ಅವುಗಳನ್ನು ಎದುರಿಸುವಂತಹ ಶಕ್ತಿಯನ್ನ ಭಗವಂತನೇ ಕೊಡ್ತಾನೆ. ಮತ್ತೆ ಒಬ್ಬ ವ್ಯಕ್ತಿಗೆ ಎಷ್ಟು ಕಷ್ಟವನ್ನ ಕೊಡಬೇಕು ಅನ್ನುವಂಥದ್ದು ಭಗವಂತನಿಗೆ ಸರಿಯಾಗಿ ಗೊತ್ತಿದೆ. ಈಗ ನಾವು ದೊಡ್ಡ ದೊಡ್ಡ ಭಕ್ತರ ಜೀವನದಲ್ಲಿ ತುಂಬಾ ದೊಡ್ಡ ದೊಡ್ಡ ಕಷ್ಟಗಳು ಬರುವುದನ್ನು ಕಾಣ್ತೇವೆ. ಪಾಂಡವರಿಗೆ ಎಷ್ಟೋ ಕಷ್ಟಗಳು ಬಂತು. ಅವರಿಗೆ ಭೀಮನಿಗೆ ವಿಷ ಹಾಕಿ ಸಾಯಿಸ್ಲಿಕ್ಕೆ ನೋಡಿದ್ದು, ಆಮೇಲೆ ಅರಗಿನ ಮನೆಗೆ ಬೆಂಕಿ ಹಚ್ಚಲಿಕ್ಕೆ ನೋಡಿದ್ದು. ಆದ್ರೆ ಪಾಂಡವರು ಯಾವತ್ತೂ ಹೇಳಲಿಲ್ಲ ನಾವು ಇಷ್ಟೆಲ್ಲ ಭಕ್ತಿ ಮಾಡ್ತೇವೆ ಕೃಷ್ಣ, ನೀನೇನು ಮಾಡಿಲ್ಲ ನಮಗೆ ಅಂತೇಳಿ. ಯಾಕಂದ್ರೆ ಅವರಲ್ಲಿ ಅಷ್ಟು ಭಕ್ತಿ ಇತ್ತು. ಅವರಲ್ಲಿ ಅಷ್ಟು ಭಕ್ತಿ ಇರುವ ಕಾರಣ ಭಗವಂತನಿಗೂ ಆ ಒಂದು ಧೈರ್ಯ ಇದೆ, ಇವರು ನನ್ನನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವರ ಉದಾಹರಣೆಯ ಮೂಲಕ ನಮಗೆ ಪಾಠವನ್ನ ಭಗವಂತ ಮಾಡ್ತಾ ಇದ್ದಾನೆ. ಭಗವಂತ ಆ ಒಂದು ಶಾಂತಿ ಸಂಧಾನಕ್ಕೆ ಹೋದಾಗ 5 ಗ್ರಾಮಗಳನ್ನ ಕೇಳ್ತಾನೆ ಪಾಂಡವರಿಗಾಗಿ. ಆಗ ದುರ್ಯೋಧನ ಕೇಳ್ತಾನೆ, ನೀನು ಏನೋ 5 ಗ್ರಾಮಗಳನ್ನ ಸಾಕು ಅಂತ ಹೇಳ್ತೀಯಾ, ಆದ್ರೆ ಪಾಂಡವರು ಅದನ್ನ ಒಪ್ಪಿಕೊಳ್ಬೇಕಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ನಾನು ಹೇಳಿದ ಮಾತನ್ನ ಪಾಂಡವರು ಮೀರುವುದಿಲ್ಲ. ನಾನು ಏನು ಇಲ್ಲಿ ಹೇಳ್ತೇನೋ ಅದನ್ನ ಪಾಂಡವರು 5 ಜನ ಒಪ್ಪಿಕೊಳ್ತಾರೆ. ಆ ಒಂದು ದೃಢ ವಿಶ್ವಾಸ ನಾವು ನಮ್ಮ ಭಕ್ತಿಯ ಮೂಲಕ ಭಗವಂತನಿಗೆ ನೀಡಬೇಕು. ನಾವು ಸ್ವಲ್ಪ ಕಷ್ಟಗಳು ಬಂದ ಕೂಡಲೇ ನಾನು ಜಪ ಮಾಡೋದು ಬಿಟ್ಬಿಡ್ತೇನೆ, ನನಗೆ ಆಗುದಿಲ್ಲ, ಇದೆಲ್ಲ ಕಷ್ಟ ಆಗ್ತಾ ಇದೆ, ನಾನು ಮತ್ತೆ ಮೊದಲಾಗಿ ಇದ್ದು ಬಿಡ್ತೇನೆ ಅಂತ ಹೇಳುವಂತಹ ಸ್ವಲ್ಪ ಒಂದು ಏನು ಕೋಮಲ ಶ್ರದ್ಧೆಯನ್ನ ನಾವು ಉಳಿಸಿಕೊಂಡ್ರೆ, ಅದನ್ನೇ ನಾವು ಮುಂದುವರಿಸ್ತಾ ಇದ್ರೆ ಭಗವಂತ ನಮಗೆ ಅದೇ ಆ ಮಟ್ಟಕ್ಕೆ ಸರಿಯಾಗಿಯೇ ನಮಗೆ ಒಂದು ಭಕ್ತಿಯನ್ನ ಕೊಡ್ತಾನೆ. ಇನ್ನು ಹೆಚ್ಚಿನ ಭಕ್ತಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ನಾವು ಇನ್ನು ಅರ್ಹರು ಆಗಿಲ್ಲ. ಅದರಿಂದ ನಾವು ಭಕ್ತಿಯನ್ನ ಮಾಡುವಾಗ ಕಷ್ಟಗಳು ಬರುವಂತಹದ್ದು ಸಾಮಾನ್ಯ. ಆ ಕಷ್ಟಗಳನ್ನ ನಾವು ತಾಳ್ಮೆಯಿಂದ ಅನುಭವಿಸಬೇಕು. ನಾವು ಹೊರಗಡೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಪಾಠ ಮಾಡದೇ ಇರುವಂತಹ ವಿಚಾರಗಳಲ್ಲಿಯೂ ಬರಬಹುದು, ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬರಬಹುದು ಎಕ್ಸಾಮ್ ನಲ್ಲಿ. ಆದ್ರೆ ಭಗವಂತ ಕೊಡುವಂತಹ ಪರೀಕ್ಷೆಯಲ್ಲಿ ಯಾವತ್ತೂ ಯಾವ ಪ್ರಶ್ನೆಯೂ ಔಟ್ ಆಫ್ ಸಿಲೆಬಸ್ ಇರುವುದಿಲ್ಲ. ನಮಗೆ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ಸರಿಯಾಗಿಯೇ ಭಗವಂತ ಪರೀಕ್ಷೆಯನ್ನು ಕೊಡುವಂತ. ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾದ್ರೆ ನಮಗೆ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾರೆ. ನಾವು ಅದರಲ್ಲಿ ಉತ್ತೀರ್ಣರಾಗದೇ ಇದ್ರೆ ನಮಗೆ ಇನ್ನೊಂದು ಅವಕಾಶವನ್ನ ಕೊಡ್ತಾರೆ. ನಾವು ಎಷ್ಟೇ ಜನ್ಮವನ್ನು ಎತ್ತಿ ಬರುತ್ತಾ ಇದ್ರು ಕೂಡ ಭಗವಂತ ಪರಮಾತ್ಮನಾಗಿ ನಮ್ಮ ಜೊತೆ ಇರ್ತಾನೆ. ಹನುಮಂತ ಉಪದೃಷ್ಟ ನಮಗೆ ಮತ್ತೆ ಮತ್ತೆ ಅವಕಾಶಗಳನ್ನು ಕೊಡ್ತಾ ನಾವು ಒಂದಲ್ಲ ಒಂದು ದಿವಸ ಭಗವಂತನ ಕಡೆ ಮುಖವನ್ನ ಮಾಡ್ತೇವೆ ಅನ್ನುವಂತಹ ನಿರೀಕ್ಷೆ ಭಗವಂತನಲ್ಲಿದೆ. ಹಾಗೆ ನಾವು ಕೂಡ ಭಗವಂತನ ಆ ಒಂದು ಕರುಣೆಯನ್ನ ಆ ಒಂದು ಕೃಪಾದೃಷ್ಟಿಯನ್ನ ನಿರೀಕ್ಷೆ ಮಾಡ್ತಾ ಇರಬೇಕು. ಇದು 44ನೇ ವಿಚಾರ. ಇನ್ನು ಮುಂದಕ್ಕೆ 45 ಮತ್ತೆ 46. 45 ಸ್ಮೃತಿ ಅಂದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹದ್ದು. 46ನೇದು ಧ್ಯಾನ. ಇದನ್ನ ನೀವು ಪುಟ ಸಂಖ್ಯೆ 100ರಲ್ಲಿದೆ. ಸ್ಮೃತಿ ಅಥವಾ ಸ್ಮರಣೆ ಅಂತ ಹೇಳಿ ಕರೀತಾರೆ. 46ನೇದು ಧ್ಯಾನ ಅಂತ ಹೇಳಿ ಕರೀತಾರೆ. ಈ ಸ್ಮೃತಿಯ ಬಗ್ಗೆ ಇಲ್ಲಿ ಏನು ಹೇಳಿದ್ದಾರೆ ಶಿಲ ಪ್ರಭುಪಾದರು, ಇದಕ್ಕೆ ಪದ್ಮಪುರಾಣದ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಯಾರಾದ್ರೂ ಓದ್ತೀರಾ ಈ ಒಂದು ಫುಲ್ ಪ್ಯಾರಾಗ್ರಾಫ್? ಸ್ಮರಣೆ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸ್ಮರಣೆ ಹೇಗೂ ಅಂತೂ ವ್ಯಕ್ತಿಯು ಕೃಷ್ಣನೊಂದಿಗೆ ತನಗಿರುವ ನಂಟನ್ನು ಸ್ಥಾಪಿಸಿಕೊಂಡಲ್ಲಿ ಆ ನಂಟನ್ನು ಸ್ಮರಣೆ ಎಂದು ಕರೆಯುತ್ತಾರೆ. ಸ್ಮರಣೆಯನ್ನು ಕುರಿತ ಹಾಗೆ ವಿಷ್ಣು ಪುರಾಣದಲ್ಲಿ ಸುಂದರವಾದ ಮಾತೊಂದಿದೆ. ದೇವೋತ್ತಮ ಪರಮ ಪುರುಷನನ್ನು ಸುಮ್ಮನೆ ಸ್ಮರಿಸುವಷ್ಟರಿಂದಲೇ ಎಲ್ಲಾ ಜೀವಿಗಳು ಸಕಲ ಮಂಗಳಗಳಿಗೂ ಅರ್ಹರಾಗುತ್ತಾರೆ. ಆದ್ದರಿಂದ ಅಜನೂ ನಿತ್ಯನೂ ಆದ ಭಗವಂತನನ್ನು ನಾನು ಸದಾ ಸ್ಮರಿಸುತ್ತಿರುವಂತಾಗಲಿ. ಇದೇ ಸ್ಮರಣೆಯನ್ನು ಪದ್ಮಪುರಾಣದಲ್ಲಿ ಈ ಮಾತುಗಳ ದ್ವಾರ ವಿವರಿಸಲಾಗಿದೆ. ಪರಮೋನ್ನತನಾದ ಕೃಷ್ಣನಿಗೆ ನಾನು ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುವೆ. ಏಕೆಂದರೆ ಬದುಕಿರುವಾಗಲಾಗಲಿ ಮರಣ ಸಮಯದಲ್ಲಾಗಲಿ ಅವನನ್ನು ಸ್ಮರಿಸುವವನು ಸಕಲ ಪಾಪ ಕರ್ಮಗಳಿಂದಲೂ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಇದು ಭಗವಂತನ ಸ್ಮರಣೆಯ ಒಂದು ಮಹಿಮೆ. ಭಗವಂತನನ್ನ ಸ್ಮರಿಸಿದ್ರೆ
ನಮಗೆ ಮತ್ತೆ ಜನನ ಮರಣಗಳು ದೊರಕುವುದಿಲ್ಲ. ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೆವರಂ ತಮ್ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಯಾರು ನನ್ನನ್ನ ನೆನಪಿಸ್ತಾರೋ ಅಥವಾ ಯಾರು ಯಾವ ಯಾವ ಭಾವನೆಗಳನ್ನ ಅಥವಾ ವಿಚಾರಗಳನ್ನ ಸ್ಮರಿಸ್ತಾರೋ ಸಾವಿನ ಸಮಯದಲ್ಲಿ ಅದೇ ರೀತಿಯಾದಂತಹ ಶರೀರವನ್ನ ಪಡೆಯುತ್ತಾರೆ. ಮತ್ತು ಯಾರು ಭಗವಂತನನ್ನ ನೆನೆಯುತ್ತಾರೋ ಸಾವಿನ ಸಮಯದಲ್ಲಿ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಈ ರೀತಿ ಭಗವಂತನ ಸ್ಮರಣೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾವಾಗ ಭಗವಂತನ ಸ್ಮರಣೆಯನ್ನ ನಾವು ಪ್ರಾರಂಭಿಸ್ತೇವೋ ಆ ಕ್ಷಣದಿಂದಲೇ ಆ ಒಂದು ಶುಭಗಳಿಗೆ ನಮ್ಮ ಜೀವನದಲ್ಲಿ ಪ್ರಾರಂಭವಾಗ್ತದೆ. ಹೇಗೆ ಸೂರ್ಯನು ಉದಯಿಸಿದಾಗ ಮಂಜು ಎಲ್ಲ ಕರಗಿ ಹೋಗ್ತದೆ. ನಾವೆಷ್ಟೇ ಕಷ್ಟಪಟ್ಟರು ಮಂಜನ್ನ ತೆಗಿಲಿಕ್ಕೆ ಆಗುದಿಲ್ಲ. ಈಗ ನೀವು ಫ್ಲೈಟ್ ಟೇಕ್ ಆಫ್ ಆಗುದಿಲ್ಲ ಬಹಳ ಸಮಯದಲ್ಲಿ. ಯಾಕಂತ ಹೇಳಿದ್ರೆ ಮಂಜು ಕವಿ ಇರ್ತದೆ, ಎಲ್ರಿಗೂ ಏನು ಕಾಣೋದೇ ಇಲ್ಲ, ಒಂದು ಮೋಡ ಕವಿದಂತಹ ವಾತಾವರಣ. ನಮ್ಮಲ್ಲಿ ಯಾವುದೇ ಒಂದು ಟೆಕ್ನಾಲಜಿ ಇಲ್ಲ ಅದನ್ನು ತೆಗಿಲಿಕ್ಕೆ. ಆದ್ರೆ ಸೂರ್ಯೋದಯ ಆದ ಕೂಡಲೇ ಆಕಾಶ ತುಂಬಾ ಶುದ್ಧವಾಗ್ತದೆ ಅಥವಾ ಶುಭ್ರವಾಗ್ತದೆ, ಮತ್ತೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತದೆ. ಆಗ ನಮಗೆ ಎಲ್ಲವನ್ನು ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಏರೋಪ್ಲೇನ್ಗಳು ಟೇಕ್ ಆಫ್ ಆಗ್ಬಹುದು. ಹಾಗೆ ಆ ಭಗವಂತನ ಸ್ಮರಣೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಉದಯವಾದಾಗ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಕೆಟ್ಟದ್ದು ಏನಂತ ಇದೆ, ಎಲ್ಲ ಅಶುಭಗಳಿವೆ, ಅದೆಲ್ಲವೂ ಕೂಡ ನಾಶವಾಗ್ತದೆ. ಹಾಗಾಗಿ ಭಗವಂತನನ್ನು ನಾವು ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರ್ಬೇಕು. ಸ್ಮರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿ ಸ್ಮರಣೆ ಮಾಡ್ತಾ ಇರ್ಬೇಕು. ಶ್ರವಣವು ಸರಿ ಇಲ್ಲ ಅಂತ ಹೇಳಿದ್ರೆ ಸ್ಮರಣೆ ಆಗುದಿಲ್ಲ. ಈಗ ನಾವು ಯಾವ್ದಾದ್ರು ಒಂದು ಸಿನಿಮಾ ನೋಡಿದ್ರೆ ಆ ಸಿನಿಮಾದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ಅದರ ಕಥೆ ನಮಗೆ ಮನಸ್ಸಿನಲ್ಲಿ 2-3 ದಿವಸ ಹಾಗೆಯೇ ತಿರುಗ್ತಾ ಇರ್ತದೆ. ಯಾಕಂದ್ರೆ ಆ ಮನಸ್ಸಿಗೆ ನಾವು ಏನನ್ನ ಬಡಿಸ್ತೇವೋ ಅದನ್ನೇ ಅದು ಚಪ್ಪರಿಸ್ತದೆ. ಹಾಗೆ ನಮ್ಮ ಮನಸ್ಸಿಗೆ ಭಗವಂತನ ವಿಚಾರಗಳನ್ನು ನಾವು ತಿಳಿಸ್ತಾ ಹೋದ ಹಾಗೆ ಆ ಮನಸ್ಸು ಭಗವಂತನ ಕುರಿತಾಗಿಯೇ ಯೋಚನೆ ಮಾಡ್ತಾ ಇರ್ತದೆ. ಹಾಗಾಗಿ ನಾವು ಹೊರಗಿನಿಂದ ಏನನ್ನ ಕೊಡ್ತೇವೋ ಅದೇ ಒಳಗಡೆ ನಮಗೆ ಸ್ಮರಣೆಗೆ ಸಹಾಯವನ್ನ ಮಾಡ್ತದೆ. ಇನ್ನು ಧ್ಯಾನದ ಕುರಿತಾಗಿ ಹೇಳುವುದಾದ್ರೆ ಇಲ್ಲಿ 4 ವಿಚಾರಗಳನ್ನ ಹೇಳಿದ್ದಾರೆ. ರೂಪ ಧ್ಯಾನ, ಗುಣ ಧ್ಯಾನ, ಕ್ರೀಡಾ ಅಂತ ಹೇಳಿದ್ರೆ ಇಲ್ಲಿ ಕಾರ್ಯಗಳು, ಕ್ರೀಡಾ ಧ್ಯಾನ ಮತ್ತೆ ಸೇವಾ ಧ್ಯಾನ. ಇಲ್ಲಿ ನಿಮಗೆ 100ನೇ ಪುಟದಲ್ಲಿ ಧ್ಯಾನ ಅಂತ ಹೇಳಿದೆ. ಅದರಲ್ಲಿ 1, 2, 3, 4 ಪ್ಯಾರಾಗ್ರಾಫ್ ಇದೆ. ಈ ಮೊದಲನೇ ಪ್ಯಾರಾಗ್ರಾಫ್ ಅದು ಇಂಟ್ರೊಡಕ್ಷನ್. 2ನೇ ಪ್ಯಾರಾಗ್ರಾಫ್ ನಲ್ಲಿ ರೂಪ ಧ್ಯಾನದ ಬಗ್ಗೆ ಹೇಳಿದ್ದಾರೆ. 3ನೇ ಪ್ಯಾರಾಗ್ರಾಫ್ ನಲ್ಲಿ ಗುಣಧರ್ಮದ ಬಗ್ಗೆ ಹೇಳಿದ್ದಾರೆ. 4ನೇ ಪ್ಯಾರಾಗ್ರಾಫ್ ನಲ್ಲಿ ಕ್ರೀಡಾ ಅಂತ ಹೇಳಿದ್ರೆ ಲೀಲೆ, ಭಗವಂತನ ಲೀಲೆಯನ್ನ ಕ್ರೀಡಾ ಅಂತ ಹೇಳಿದ್ದಾರೆ. ಕ್ರೀಡಾ ಧ್ಯಾನ ಅಂತ ಹೇಳಿ ಭಗವಂತನ ಬೇರೆ ಬೇರೆ ಲೀಲೆಗಳನ್ನ ಸ್ಮರಿಸುವಂತದ್ದು, ಧ್ಯಾನ ಮಾಡುವಂತದ್ದು. ಕೊನೆಯದಾಗಿ ಸೇವಾ ಧ್ಯಾನ, ಅದು 101ನೇ ಪುಟ ಸಂಖ್ಯೆಯಲ್ಲಿ ಇದೆ. ಧ್ಯಾನ ಅಂತ ಹೇಳಿದ್ರೆ ಏನು? ಭಗವಂತನ ಕುರಿತಾಗಿ ನಾವು ಯೋಚನೆಯನ್ನ ಮಾಡುವಂಥದ್ದು, ನಮ್ಮ ಮನಸ್ಸನ್ನ ಭಗವಂತನ ಪಾದಕಮಲಗಳಲ್ಲಿ ನೆಡುವಂಥದ್ದು. ಇದನ್ನ ಧ್ಯಾನ ಅಂತ ಹೇಳಿ ಹೇಳ್ತಾರೆ. ಏಕಾಗ್ರ ಚಿತ್ತ. ಈ ಅಷ್ಟಾಂಗ ಯೋಗದಲ್ಲಿಯೂ ಕೂಡ, ಪತಂಜಲಿ ಯೋಗದಲ್ಲಿಯೂ ಕೂಡ ಮೊದಲು ಏನ್ ಮಾಡ್ತಾರೆ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇದೆಲ್ಲವೂ ಕೂಡ ಏನು ಇದರ ಮೂಲ ಉದ್ದೇಶ? ಎಲ್ಲವನ್ನು ಕೂಡ ನಾನು ಎಲ್ಲ ಶಕ್ತಿಯನ್ನು ಕೂಡ ಒಟ್ಟು ಮಾಡಿ ಏಕಾಗ್ರ ಚಿತ್ತದಿಂದ ಭಗವಂತನನ್ನ ಧ್ಯಾನ ಮಾಡುವಂತೆ ಆಗಬೇಕು. ಅದಕ್ಕೋಸ್ಕರ ನಾನು ನನ್ನ ಜೀವನದಲ್ಲಿ ಬೇಕಾದಂತಹ ಮಾರ್ಪಾಡುಗಳನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ಈ ಒಂದು ಅಷ್ಟಾಂಗ ಯೋಗದ ಮೂಲ ಗುರಿ. ಧಾರಣ, ಧ್ಯಾನ, ಸಮಾಧಿ, ಭಗವಂತನನ್ನ ಧ್ಯಾನ ಮಾಡುವಂತೆ ಆಗಬೇಕು. ಯಾವ ರೀತಿಯಾಗಿ ಧ್ಯಾನ ಮಾಡುವಂಥದ್ದು? ಭಗವಂತನ ರೂಪ, ಆ ಒಂದು ಸುಂದರ ಮಂಗಳಕರವಾದಂತಹ ಒಂದು ರೂಪ, ಭಗವಂತನ ದಿವ್ಯವಾದಂತಹ ರೂಪ. ಈ ರೂಪ ಇದು ಯಾವ ರೀತಿಯಾಗಿ ಭಗವಂತ ಆ ಆಧ್ಯಾತ್ಮಿಕ ಲೋಕದಲ್ಲಿ ತನ್ನ ಭಕ್ತರ ಜೊತೆಗೆ ಲೀಲೆಗಳನ್ನ ಮಾಡ್ತಾ ಇದ್ದಾನೋ ಅದೇ ರೀತಿಯಾದಂತಹ ರೂಪ. ಆ ರೂಪವನ್ನ ಕಂಡಂತಹ ಗುರುಗಳು ನಮಗೆ ಅದನ್ನ ವಿವರಿಸಿದ್ದಾರೆ, ಅದನ್ನ ಶಾಸ್ತ್ರವೂ ವಿವರಿಸಿದೆ, ಅದನ್ನ ಸಾಧುಗಳು ತಿಳಿಸಿಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ನಮಗೆ ಭಗವಂತನ ವಿಗ್ರಹದ ರೂಪದಲ್ಲಿ ಆ ರೂಪವನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ನಮ್ಮ ಈಗಿನ ಈ ಚರ್ಮ ಚಕ್ಷುವಿನಿಂದ, ಈ ಒಂದು ಕಣ್ಣಿನಿಂದ ಭಗವಂತನ ದಿವ್ಯ ರೂಪವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಶಕ್ತಿ ನಮಗಿಲ್ಲ. ಅದಕ್ಕೋಸ್ಕರ ಆ ಭಗವಂತನ ರೂಪವನ್ನ ನಾವು ಯಾವ ರೀತಿಯಾಗಿ ಕಾಣಲಿಕ್ಕೆ ಸಾಧ್ಯವೋ ಅದೇ ರೀತಿಯಾಗಿ, ಅದೇ ಮಾಧ್ಯಮದ ಮೂಲಕ ಭಗವಂತ ನಮಗೆ ದರ್ಶನವನ್ನ ಕೊಡ್ತಾ ಇದ್ದಾನೆ.
ಆ ಭಗವಂತನ ಶ್ರೀ ವಿಗ್ರಹವನ್ನು ನಾವು ಕಾಣಬಹುದು, ಆ ರೂಪವನ್ನು ನಾವು ಕಾಣಬಹುದು. ಇಲ್ಲಿ ನರಸಿಂಹ ಪುರಾಣದಿಂದ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಯಾರು ಓದ್ತೀರಾ? ಬಸವರಾಜ್ ಪ್ರಭು, ಹರೇ ಕೃಷ್ಣ. 100ನೇ ಪುಟ, ಸಂಖ್ಯೆ ಧ್ಯಾನದ 2ನೇ ಪ್ಯಾರಾಗ್ರಾಫ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ರೂಪವನ್ನು ಕುರಿತು ಧ್ಯಾನಿಸುವ ಪ್ರಕ್ರಿಯೆಯ ಬಗ್ಗೆ ನರಸಿಂಹ ಪುರಾಣದಲ್ಲಿ ಒಂದು ಉಕ್ತಿ ಉಂಟು. ಅದು ಹೀಗಿದೆ: ದೇವೋತ್ತಮ ಪರಮ ಪುರುಷನ ಪಾದ ಕಮಲಗಳಲ್ಲಿ ಮನನೆಟ್ಟು ಧ್ಯಾನಿಸುವುದನ್ನು ಲೋಕೋತ್ತರ ಕ್ರಿಯೆ ಎಂದು ಪರಿಗಣಿಸುತ್ತಾರೆ ಮತ್ತು ಅದು ಐಹಿಕ ಸುಖ ದುಃಖಗಳನ್ನು ಮೀರಿದ ಅನುಭವವಾಗಿರುತ್ತದೆ. ಇಂತಹ ಧ್ಯಾನವನ್ನು ಬಹುದೊಡ್ಡ ದುಷ್ಟನೂ ಕೂಡ ತನ್ನ ಬದುಕಿನ ಪಾಪಕರ್ಮ ಫಲಗಳಿಂದ ವಿಮೋಚನೆ ಪಡೆಯಬಹುದು. ಕಠಿಣ ಮಾಡ್ಲ? ಹರೇ ಕೃಷ್ಣ ಪ್ರಭು. ಇದು ರೂಪದ ಧ್ಯಾನದ ಒಂದು ಮಹಿಮೆ. ಭಗವಂತನ ರೂಪವನ್ನ ನಾವು ನಿರಂತರ ಧ್ಯಾನ ಮಾಡೋದ್ರಿಂದ ನಮ್ಮೊಳಗಿರುವಂತಹ ಎಲ್ಲ ಕಲ್ಮಶಗಳು ನಾಶವಾಗ್ತವೆ. ಶ್ರೀ ವಿಗ್ರಹಾರಾಧನ ನಿತ್ಯನಾನ ಶೃಂಗಾರ ತನ್ಮಂದಿರ ಮಾರ್ಜನ. ತನ್ನೆಲ್ಲ ಶಿಷ್ಯರನ್ನ ಗುರುಗಳು ವಿಗ್ರಹದ ಆರಾಧನೆಯಲ್ಲಿ ತೊಡಗಿಸ್ತಾರೆ. ಆ ವಿಗ್ರಹದ ಆರಾಧನೆಯನ್ನ ಮಾಡೋದ್ರಿಂದ, ಆ ವಿಗ್ರಹದ ದರ್ಶನವನ್ನ ಪಡೆಯುವುದರಿಂದ, ಭಗವಂತನ ಸೇವೆಯನ್ನ ಮಾಡೋದ್ರಿಂದ ನಮ್ಮ ಮನಸ್ಸಿನ ಒಳಗೆ ಆ ಭಗವಂತನ ಒಂದು ರೂಪ ಅದು ಮೂಡ್ತದೆ. ಆಮೇಲೆ ನಮಗೆ ಯಾವಾಗ ಬೇಕಾದ್ರೂ ನಾವು ಧ್ಯಾನವನ್ನ ಮಾಡ್ಲಿಕ್ಕೆ ನಮಗೆ ಅದು ಸಹಾಯವನ್ನ ಮಾಡ್ತದೆ. ಆ ಭಗವಂತನ ದರ್ಶನವನ್ನ ನಾವು ಪ್ರತಿದಿನವೂ ಕೂಡ ಪಡೆಯಬೇಕು. ಹೀಗೆ ಮಾಡೋದ್ರಿಂದ ಭಗವಂತನ ರೂಪದ ಧ್ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯ. ವ್ಯಕ್ತಿ ಎಷ್ಟೇ ದೊಡ್ಡ ದುಷ್ಟನಾಗಿದ್ರು, ಎಷ್ಟೇ ಪಾಪಿಯಾಗಿದ್ರು ಕೂಡ ಅವನು ತನ್ನನ್ನ ತಾನು ಶುದ್ಧೀಕರಿಸಿಕೊಳ್ಳಿಕ್ಕೆ ಈ ಮೂಲಕ ಸಾಧ್ಯ ಇದೆ. ಇನ್ನು ಮುಂದಿನ ಗುಣಾಧ್ಯಾನ, ಭಗವಂತನ ದಿವ್ಯ ಗುಣಗಳ ಒಂದು ವಿವರಣೆಯನ್ನ ವಿಷ್ಣು ಧರ್ಮದಲ್ಲಿ ನಮಗೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಗೀತಾ ಬಳಿ ಮಾತಾಜಿ, ಹರೇ ಕೃಷ್ಣ. ಮುಂದಿನ ಪ್ಯಾರಾಗ್ರಾಫ್. ಹರೇ ಕೃಷ್ಣ. ಪ್ರಭುವಿನ ಲೋಕೋತ್ತರ ಗುಣಗಳನ್ನು ಮನಸ ಧ್ಯಾನಿಸುವುದನ್ನು ಕುರಿತಂತೆ ವಿಷ್ಣು ಧರ್ಮದಲ್ಲಿ ಹೀಗೊಂದು ವಚನವಿದೆ: ಯಾರು ಸದಾ ಕೃಷ್ಣ ಪ್ರಜ್ಞಾ ಭಾವದಲ್ಲಿರುತ್ತಾರೋ, ಯಾರು ಪ್ರಭುವಿನ ಅಲೌಕಿಕ ಗುಣಗಳನ್ನು ಸ್ಮರಿಸುತ್ತಿರುತ್ತಾರೋ ಅಂತವರು ಸಕಲ ಪಾಪಕೃತ್ಯ ಫಲಗಳಿಂದ ಬಿಡುಗಡೆ ಪಡೆಯುತ್ತಾರೆ. ಹೀಗೆ ಪಾವನರಾದ ಬಳಿಕ ಭಗವಂತನ ಸಾಮ್ರಾಜ್ಯದಲ್ಲಿರಲು ಅರ್ಹರಾಗುತ್ತಾರೆ. ಬೇರೆಯ ಮಾತಿನಲ್ಲಿ ಹೇಳುವುದಾದರೆ, ಪಾಪಕರ್ಮ ಫಲಗಳಿಂದ ಮುಕ್ತರಾದ ಹೊರತು ಯಾರು ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರರು. ಭಗವಂತನ ರೂಪ, ಗುಣ ಹಾಗೂ ಲೀಲೆಗಳ ಸ್ಮರಣ ಮಾತ್ರದಿಂದಲೇ ನಾವು ಪಾಪಕರ್ಮ ಪರಿಣಾಮಗಳಿಂದ ಮುಕ್ತರಾಗಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಭಗವಂತನ ಗುಣಧ್ಯಾನವನ್ನ ಮಾಡುವ ಮೂಲಕ ವ್ಯಕ್ತಿ ತಾನು ಶುದ್ಧೀಕರಣವನ್ನ ಮಾಡಿಕೊಳ್ಳಬಹುದು. ತಾನು ಭಗವಂತನ ಸೇವೆಗೆ ಅರ್ಹನಾಗಬಹುದು. ನಿಮಿತ್ತ ಮಾತ್ರ ಭವಸವ್ಯ ಸಾಚಿ. ಈಗ ಒಬ್ಬ ವ್ಯಕ್ತಿ ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ತನ್ನನ್ನ ತಾನು ಆ ಸೇವೆಗೆ ಸಿದ್ಧಪಡಿಸಿಕೊಳ್ಬೇಕು. ಈಗ ಒಂದು ಶಸ್ತ್ರಚಿಕಿತ್ಸೆಗೆ ನಾನು ಒಂದು ಚಾಕುವನ್ನ ಉಪಯೋಗಿಸಬೇಕು ಅಂತ ಹೇಳಿದ್ರೆ ಅದು ಹರಿತವಾಗಿರ್ಬೇಕು, ಅದು ಶಾರ್ಪ್ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದನ್ನ ನನಗೆ ಮೊಂಡಾಗಿದ್ರೆ ಅದನ್ನು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕು ಅಂತ ಹೇಳಿದ್ರೆ, ಭಗವಂತ ನಮ್ಮನ್ನ ತನ್ನ ಸಾಧನವಾಗಿ ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಅರ್ಹರಾಗಬೇಕು. ಅದಕ್ಕೋಸ್ಕರ ನಾವು ಭಕ್ತಿಯನ್ನ ಮಾಡಬೇಕು, ಗುರುಗಳ ಆದೇಶವನ್ನ ಪಾಲನೆ ಮಾಡಬೇಕು. ಯಾವಾಗ ನಾವು ಆ ರೀತಿಯಾಗಿ ನಡೆದುಕೊಳ್ತೇವೋ, ಗುರುಗಳ ಆದೇಶವನ್ನ ಪಾಲನೆ ಮಾಡ್ತೇವೋ, ಆಗ ಭಗವಂತ ಮತ್ತು ಗುರುಗಳು ನಮ್ಮನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಕ್ರೀಡಾ ಅನ್ನುವಂಥದ್ದು ಭಗವಂತನ ಲೀಲೆಗಳಿಗೆ. ಲೀಲೆ ಅಂತ ಹೇಳಿದ್ರೆ ಭಕ್ತರು ಮತ್ತು ಭಗವಂತನ ನಡುವೆ ನಡೆಯುವಂತಹ ಚಟುವಟಿಕೆಗಳು, ಅಥವಾ ಒಂದು ಶ್ರೀಮದ್ ಭಾಗವತದಲ್ಲಿ ಏನೆಲ್ಲ ನಾವು ಕೇಳ್ತೇವೆ, ಭಕ್ತರು ಮತ್ತು ಭಗವಂತನ ನಡುವೆ ಏನೆಲ್ಲ ನಡೆಯುತ್ತದೆ ಅದೆಲ್ಲವನ್ನು ಕೂಡ ಕ್ರೀಡಾ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಕ್ರೀಡಾ ಧ್ಯಾನ, ಇದನ್ನ ಪದ್ಮಪುರಾಣದ ಒಂದು ಉದಾಹರಣೆಯ ಮೂಲಕ ಇಲ್ಲಿ ಹೇಳ್ತಾ ಇದ್ದಾರೆ. ಮೀನಾಕ್ಷಿ ಮಾತಾಡಿ. ಮುಂದುವರೆಸಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಲಾಸ್ಟ್ ಪ್ಯಾರ. ಪ್ರಭುವಿನ ಲೀಲಾ ಕಾರ್ಯಗಳ ಸ್ಮರಣೆಯ ಬಗೆಗೆ ಪದ್ಮಪುರಾಣದಲ್ಲಿ ಒಂದು ವಚನವಿದೆ: ಪ್ರಭುವಿನ ರಮ್ಯ ಲೀಲೆಗಳ ಹಾಗೂ ಅದ್ಭುತ ಕಾರ್ಯಗಳ ಧ್ಯಾನದಲ್ಲಿ ಯಾರು ಸದಾ ನಿರತನಾಗಿರುವನೋ
ಅಂತಹ ವ್ಯಕ್ತಿಯು ನಿಶ್ಚಯವಾಗಿ ಸಕಲ ಐಹಿಕ ಕಲ್ಮಶಗಳಿಂದ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಈ ರೀತಿಯಾಗಿ ನಾವು ಭಗವಂತನ ಲೀಲಾ ಸ್ಮರಣೆಯನ್ನ ಮಾಡುವುದರಿಂದ ನಮಗೆ ಎಲ್ಲ ಪಾಪಗಳಿಂದ ಬಿಡುಗಡೆಯು ದೊರಕುತ್ತದೆ. ಲೀಲಾ ಸ್ಮರಣೆಯನ್ನ ಮಾಡುವುದು ಹೇಗೆ? ನಾವು ಭಾಗವತವನ್ನ ಶ್ರವಣ ಮಾಡಬೇಕು. ಭಕ್ತರಿಂದ ಭಗವಂತನ ಕಥೆಗಳನ್ನ ಕೇಳಿ ತಿಳಿದುಕೊಳ್ಳಬೇಕು. ಹಾಗೆ ಮಾಡಿದಾಗ ನಮಗೆಲ್ರಿಗೂ ಕೂಡ ಕಥೆ ಅಂತ ಹೇಳಿದ್ರೆ ಬಹಳ ಇಷ್ಟ. ಮಕ್ಕಳಿಗೂ ಕೂಡ ಕಥೆ ಇಷ್ಟ, ದೊಡ್ಡವರಿಗೂ ಕೂಡ ಕಥೆ ಇಷ್ಟ. ನಾವು ಸಿನಿಮಾ ನಾಟಕಗಳಲ್ಲಿ ನೋಡುವಂಥದ್ದು ಕಥೆಗಳೇ. ಆದ್ರೆ ಆ ಕಥೆಗಳು ಕಟ್ಟು ಕಥೆಗಳಾಗಿರ್ತವೆ. ಅದು ನಮ್ಮ ಮನೋರಂಜನೆಗೋಸ್ಕರ ಆಗಿರ್ತದೆ. ಆದ್ರೆ ಈ ಕಥೆಗಳು ಅಥವಾ ಈ ನಿಜವಾದಂತಹ ಭಗವಂತ ಮತ್ತು ಭಕ್ತರ ನಡುವೆ ನಡೆದಿರುವಂತಹ ವಿಚಾರಗಳು, ಇದನ್ನು ನಾವು ಕೇಳೋದ್ರಿಂದ ನಮಗೆ ಮನೋರಂಜನೆಯೂ ಸಿಗ್ತದೆ, ಅದರ ಜೊತೆಗೆ ಶುದ್ಧೀಕರಣವೂ ಆಗ್ತದೆ, ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಕೂಡ ಆಗ್ತದೆ. ಸಿನಿಮಾಗಳನ್ನು ನೋಡೋದ್ರಿಂದ ಕರ್ಮ ಹೆಚ್ಚಾಗ್ತದೆ, ನಮ್ಮಲ್ಲಿರುವಂತಹ ರಜಗುಣ ತಮ್ಮ ಗುಣಗಳು ಹೆಚ್ಚಾಗ್ತವೆ, ನಮ್ಮ ಒಳಗಿರುವಂತಹ ರಾಕ್ಷಸಿ ಪ್ರವೃತ್ತಿ ಅದು ಹೆಚ್ಚಾಗಬಹುದು. ಆದ್ರೆ ಭಗವಂತನ ಕುರಿತಾದಂತಹ ಶ್ರವಣವನ್ನ ಮಾಡಿದಾಗ, ಭಗವಂತನ ಲೀಲೆಗಳನ್ನ ಕೇಳಿದಾಗ ನಮ್ಮೊಳಗಿರುವಂತಹ ಸತ್ವಗುಣ ಹೆಚ್ಚಾಗ್ತದೆ. ಆ ಶುದ್ಧ ಸತ್ವಕ್ಕೆ ನಮಗೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಭಗವಂತನನ್ನ ಸದಾಕಾಲ ಆ ಒಂದು ಸ್ಮರಣೆಯನ್ನ ಮಾಡ್ಲಿಕ್ಕೆ ಇದು ನಮಗೆ ಸಹಾಯವನ್ನ ಮಾಡ್ತದೆ. ಇನ್ನು ಸೇವೆ, ಭಗವಂತನಿಗೆ ಮಾಡುವಂತಹ ಸೇವೆ ಅಂದ್ರೆ ಹೇಗಿರ್ಬೇಕು? ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಪ್ರತಿಷ್ಠಾನಪುರ ಅನ್ನುವಂತಹ ಒಂದು ಊರು. ಆ ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಬಡ ಬ್ರಾಹ್ಮಣ. ಆತನಲ್ಲಿ ಆರ್ಥಿಕವಾಗಿ ಆತನಲ್ಲಿ ಬಹಳ ಸಂಪತ್ತೇನು ಇರ್ಲಿಲ್ಲ. ಆದ್ರಿಂದ ಅವನು ಏನು ಮಾಡುವಂತದ್ದು, ಈಗ ಭಗವಂತನಿಗೆ ಸೇವೆಯನ್ನ ಮಾಡ್ಬೇಕು. ಭಗವಂತನಿಗೆ ನಾನಾ ರೀತಿಯಲ್ಲಿ ಸೇವೆಯನ್ನ ಮಾಡಬಹುದು. ನಮಗೆ ಏನೆಲ್ಲ ಸವಲತ್ತುಗಳಿವೆಯೋ ಅದೆಲ್ಲವನ್ನು ಕೂಡ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು. ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ರಾಜರುಗಳು ಭಗವಂತನಿಗೆ ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಅವರು ಕಟ್ಟಿರುವಂತಹ ದೇವಸ್ಥಾನಗಳೇ ಈಗ ನಾವು ಕಾಣ್ತಾ ಇರುವಂತದ್ದು. ಕಲ್ಲಿನಿಂದ ಮಾಡಿದಂತಹ ಸುಂದರವಾದಂತಹ ಒಂದು ಶಿಲೆಗಳನ್ನ ನಾವು ಕಾಣ್ತೇವೆ. ಎಷ್ಟೊಂದು ಆಸಕ್ತಿಯನ್ನ ವಹಿಸಿ ಅವರು ಅದನ್ನ ಮಾಡಿದ್ದಾರೆ. ಸಾವಿರಾರು ವರ್ಷಗಳ ನಂತರವೂ ಕೂಡ ಅದನ್ನು ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಭಗವಂತನಿಗೆ ವಜ್ರ ವೈಢೂರ್ಯಗಳನ್ನ ಅರ್ಪಿಸಿದ್ದಾರೆ. ಭಗವಂತನ ನಿತ್ಯ ಸೇವೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಮಾಡಬಹುದು. ಆದ್ರೆ ಒಬ್ಬ ವ್ಯಕ್ತಿ ಯೋಚನೆ ಮಾಡಬಹುದು, ನಾನೊಬ್ಬ ಬಡವ, ನನ್ನಲ್ಲಿ ಏನು ಇಲ್ಲ, ನನಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನು ಇಲ್ಲ, ಹಾಗಾದ್ರೆ ನಾನು ಹೇಗೆ ಭಗವಂತನ ಸೇವೆಯನ್ನು ಮಾಡುವುದು? ಆದ್ರೆ ನನಗೆ ಕೊಡ್ಲಿಕ್ಕೆ ಮನಸ್ಸಿದೆ, ಕೊಡ್ಬೇಕು ಅನ್ನುವಂತ ಮನಸ್ಸಿದೆ, ಆದ್ರೆ ನನ್ನಲ್ಲಿ ಕೊಡ್ಲಿಕ್ಕೆ ಏನು ಇಲ್ಲ. ಆಗ ಈ ಧ್ಯಾನದ ಮೂಲಕ ಸೇವೆಯನ್ನ ಮಾಡಬಹುದು. ಧ್ಯಾನದ ಮೂಲಕ ಸೇವೆಯನ್ನ ಮಾಡುವುದು ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಕಡೆ ಕುಳಿತುಕೊಂಡು ನಾವು ಭಗವಂತನನ್ನ ಧ್ಯಾನ ಮಾಡ್ತಾ ನಾನು ಎಲ್ಲವನ್ನು ಕೂಡ ಭಗವಂತನಿಗೆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡುವಂಥದ್ದು. ಯಾವ ರೀತಿಯಾಗಿ? ಮೊದಲು ಹೇಗೆ ಆ ಭಗವಂತನನ್ನ ಒಂದು ರತ್ನಖಚಿತವಾದಂತಹ ಸಿಂಹಾಸನದಲ್ಲಿ ಕುಳ್ಳಿರಿಸುವಂತಹದ್ದು, ಆಮೇಲೆ ಆ ಭಗವಂತನಿಗೆ ಪಂಚಾಮೃತವಾದ ಅಭಿಷೇಕವನ್ನ ಮಾಡುವಂತಹದ್ದು, ಆಮೇಲೆ ಭಗವಂತನನ್ನ ಬಹಳ ಚೆನ್ನಾಗಿ ಆತನಿಗೆ ನೀರಿನಿಂದ ಶುಭ್ರವಾಗಿ ಅಭಿಷೇಕವನ್ನ ಮಾಡಿ ಸ್ವಚ್ಛಗೊಳಿಸಿ ಆ ಭಗವಂತನಿಗೆ ಒಂದು ಉತ್ತಮವಾದಂತಹ ವಸ್ತ್ರದಿಂದ ಅಲಂಕಾರವನ್ನ ಮಾಡುವುದು, ಆಮೇಲೆ ಭಗವಂತನಿಗೆ ಆಭರಣಗಳನ್ನ ತೊಡಿಸುವಂತಹದ್ದು, ಆಮೇಲೆ ಭಗವಂತನಿಗೆ ಹೂವುಗಳನ್ನ ಅರ್ಪಿಸುವಂತಹದ್ದು, ಆತನಿಗೆ ವಿಧ ವಿಧವಾದಂತಹ ಹೂವಿನ ಹಾರಗಳನ್ನ ಅರ್ಪಿಸುವಂತಹದ್ದು, ಆಮೇಲೆ ಆತನಿಗೆ ಷೋಡಚೋಪಚಾರಗಳನ್ನ ಮಾಡುವಂತಹದ್ದು, ಭಗವಂತನಿಗೆ ಆರತಿಯನ್ನ ಬೆಳಗುವಂತಹದ್ದು, ನಾನಾ ರೀತಿಯಾದಂತಹ ವಾದ್ಯಗಳನ್ನ ಭಗವಂತನಿಗೆ ನುಡಿಸುವಂತಹದ್ದು, ಬೇರೆ ಬೇರೆ ರೀತಿಯಾದಂತಹ ಸಂಗೀತಗಳನ್ನ ಭಗವಂತನಿಗೆ ನುಡಿಸುವಂತಹದ್ದು. ಹೇಗೆ ಒಂದು ಮಗುವನ್ನ ನಾವು ಪ್ರೀತಿಸ್ತೇವೋ ಅದೇ ರೀತಿಯಾಗಿ ನಾವು ಭಗವಂತನ ಸೇವೆಯನ್ನ ಮಾಡಬೇಕು. ಅದರ ಒಟ್ಟಿಗೆ ಹೇಗೆ ಒಬ್ಬ ರಾಜನನ್ನ ನಾವು ಗೌರವಿಸ್ತೇವೋ ಅದೇ ರೀತಿಯಾದಂತಹ ಗೌರವವನ್ನು ಕೂಡ ನಾವು ಭಗವಂತನಿಗೆ ಸಲ್ಲಿಸಬೇಕು. ಇದೆರಡೂ ಕೂಡ ಒಟ್ಟಿಗೆ ಇರಬೇಕು. ಈ ರೀತಿ ನಾನು ಸುಮ್ಮನೆ ಧ್ಯಾನದಲ್ಲಿ ಕುಳಿತುಕೊಂಡು ಎಲ್ಲವನ್ನು ಕೂಡ ಒಂದೊಂದಾಗಿಯೇ ಭಗವಂತನಿಗೆ ಅರ್ಪಿಸ್ತಾ ಹೋಗುವಂತಹದ್ದು, ಇದನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಈ ಪ್ರತಿಷ್ಠಾನಪುರದಲ್ಲಿದ್ದಂತಹ ಈ ಬಡ ಬ್ರಾಹ್ಮಣ ಇದೇ ರೀತಿಯಾಗಿ ಧ್ಯಾನದಲ್ಲೇ ಭಗವಂತನಿಗೆ ಎಲ್ಲವನ್ನು ಕೂಡ ಅರ್ಪಣೆ ಮಾಡ್ತಾ ಇದ್ದ.
ಹೀಗೆ ಅರ್ಪಣೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಆತನಿಗೆ ಆತನು ಗೋದಾವರಿ ನದಿಯ ತೀರದಲ್ಲಿ ಈ ಒಂದು ಧ್ಯಾನವನ್ನ ಮಾಡ್ತಾ ಇದ್ದಂತಹದ್ದು. ಈ ಧ್ಯಾನವನ್ನ ಮಾಡ್ತಾ ಇದ್ದಾಗ ಆತನು ಭಗವಂತನಿಗೆ ಹಾಲಿನಿಂದ ಮಾಡಿದಂತಹ ಒಂದು ಸಿಹಿ, ಅದು ಹಾಲನ್ನ ಕುದಿಸಿ ಅದಕ್ಕೆ ಅಕ್ಕಿಯನ್ನ ಹಾಕಿ, ಅಕ್ಕಿಯನ್ನ ಹಾಲಿನಿಂದಲೇ ಬೇಯಿಸಿ ಆಮೇಲೆ ಅದಕ್ಕೆ ಸಿಹಿಯನ್ನ ಸೇರಿಸಿ ಮಾಡುವಂತಹ ಒಂದು ಸ್ವೀಟ್ ರೈಸ್ ಅಂತ ಹೇಳ್ತೇವೆ. ಇಸ್ಕಾನ್ ಅಲ್ಲಿ ತುಂಬಾ ಫೇಮಸ್ ಸ್ವೀಟ್ ರೈಸ್ ಅಂತ ಹೇಳಿ. ಆ ಸ್ವೀಟ್ ರೈಸ್ ಅನ್ನ ಅಥವಾ ಪರಮಾನ್ನ ಅಂತ ಹೇಳ್ತೇವೆ, ಪರಮಾನ್ನವನ್ನ ಭಗವಂತನಿಗೆ ಆತನು ಅರ್ಪಿಸ್ತಾ ಇದ್ದ. ಅರ್ಪಿಸ್ಬೇಕಾದ್ರೆ ಈ ಏನು ಸಿಹಿ ಪದಾರ್ಥ ಇದೆ ಅದನ್ನ ತುಂಬಾ ಬಿಸಿಯಾಗಿ ನಾವು ಯಾರಿಗಾದ್ರೂ ಕೊಟ್ರೆ ಅದರ ಸಿಹಿ ನಮಗೆ ಸಿಗುದಿಲ್ಲ. ಅದು ಸ್ವಲ್ಪ ತಣ್ಣಗಾದ್ರೆ ಚೆನ್ನಾಗಿರ್ತದೆ, ಅದರ ರುಚಿ ಇನ್ನೂ ಹೆಚ್ಚಾಗ್ತದೆ. ಹಾಗೆ ಅದು ತುಂಬಾ ಬಿಸಿ ಇದೆಯೋ ಇಲ್ವೋ ಅಂತ ಹೇಳಿ ನೋಡ್ಲಿಕ್ಕೆ ಆ ಬ್ರಾಹ್ಮಣ ತನ್ನ ಬೆರಳನ್ನ ಅದಕ್ಕೆ ತಾಗಿಸಿ ನೋಡ್ತಾನೆ. ಆಗ ಅದು ತುಂಬಾ ಬಿಸಿ ಇರ್ತದೆ. ಆ ತುಂಬಾ ಬಿಸಿ ಇದ್ದ ಕಾರಣ ಅವನ ಬೆರಳು ಅದು ಸುಟ್ಟು ಹೋಗ್ತದೆ, ತುಂಬಾ ಅವನಿಗೆ ಬಿಸಿ ಆಗ್ತದೆ. ಆ ಬಿಸಿಯಾದಂತಹ ಒಂದು ಬೆರಳಿನಿಂದ ಅವನಿಗೆ ಒಮ್ಮೆಲೆ ಆ ಒಂದು ನೋವಾದಾಗ ಆ ಭಗವಂತನಿಗೆ ತಿಳಿತು. ಅಲ್ಲಿ ಭಗವಂತ ಎಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದ. ಭಗವಂತ ನಗಾಡ್ತಾನೆ. ಭಗವಂತ ನಗಾಡಿದಾಗ ಪಕ್ಕದಲ್ಲಿ ಇದ್ದಂತಹ ಲಕ್ಷ್ಮೀ ದೇವಿಯು ಕೇಳ್ತಾಳೆ, ಯಾಕೆ ನಗಾಡ್ತಾ ಇದ್ದೀರಾ ಅಂತ ಹೇಳಿ. ಆಗ ಭಗವಂತನು ತಕ್ಷಣವೇ ಆ ಒಬ್ಬ ಬ್ರಾಹ್ಮಣನನ್ನ ತನ್ನ ವೈಕುಂಠ ವಿಮಾನವನ್ನ ಕಳಿಸಿ ಅವನನ್ನ ವೈಕುಂಠಕ್ಕೆ ಕರೆದುಕೊಂಡು ಬಂದು, ನೋಡು ಈತನೇ ನನಗೆ ಧ್ಯಾನದ ಮೂಲಕ ಎಲ್ಲವನ್ನು ಕೂಡ ಅರ್ಪಣೆ ಮಾಡ್ತಾ ಇದ್ದ, ಅವನ ಒಂದು ಸೇವೆಯನ್ನ ನೋಡಿ ನನಗೆ ನಗು ಬಂತು ಅಂತ ಹೇಳಿ ಭಗವಂತ ಹೇಳ್ತಾನೆ. ಹೀಗೆ ವ್ಯಕ್ತಿ ಧ್ಯಾನದ ಮೂಲಕವೂ ಕೂಡ ಭಗವಂತನಿಗೆ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮಗೆ ಕೊಡಬೇಕು ಅನ್ನುವಂತಹ ಮನಸ್ಸಿದ್ರೆ ಸಾಕು, ಅದನ್ನು ನಾವು ಯಾವ ರೀತಿಯಾಗಿ ಆದ್ರೂ ಭಗವಂತನಿಗೆ ಕೊಡಬಹುದು. ನಮ್ಮಲ್ಲಿ ಇದೆಯೋ ಇಲ್ವೋ ಅನ್ನುವಂಥದ್ದು ಅದು ಮುಂದಿನ ಪ್ರಶ್ನೆ. ವಸುದೇವನು ಆ ಕಂಸನ ಸೆರೆವಾಸದಲ್ಲಿದ್ದಾಗ ಭಗವಂತನ ಜನನದ ಸಮಯದಲ್ಲಿ ಸಾವಿರಾರು ಗೋವುಗಳನ್ನ ತನ್ನ ಮನಸ್ಸಿನಲ್ಲೇ ಬ್ರಾಹ್ಮಣರಿಗೆ ದಾನವಾಗಿ ಕೊಡ್ತಾನೆ. ಆ ಒಂದು ಸೆರೆಮನೆಯ ವಾಸ ಆತನಿಗೆ ತನ್ನ ಒಂದು ದಾನಕ್ಕೆ ಅದು ಅಡ್ಡಿಯನ್ನ ಉಂಟು ಮಾಡುವುದಿಲ್ಲ. ನಂತರ ಯಾವಾಗ ವಸುದೇವ ತಾನು ಸೆರೆಮನೆಯಿಂದ ಬಿಡುಗಡೆ ಹೊಂದಿದ್ದಾನೋ ಆಗ ನಿಜವಾಗಲೂ ಆತ ಒಂದು ಹಸುಗಳನ್ನ, ಆ ಗೋವುಗಳನ್ನ ದಾನವಾಗಿ ಕೊಡ್ತಾನೆ. ಈ ರೀತಿ ಧ್ಯಾನದ ಮೂಲಕ ನಾವು ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು 46ನೇ ಅಂಗ. ಇದರ ಅರ್ಥ ನಾವು ಕೇವಲ ಧ್ಯಾನದ ಮೂಲಕವೇ ಎಲ್ಲವನ್ನು ಮಾಡ್ತೇನೆ ಅಂತ ಹೇಳಿ ನಾನು ಯಾವುದನ್ನು ನನಗೆ ಸಾಧ್ಯ ಇರುವಂತಹದ್ದನ್ನು ಕೂಡ ನಾನು ಧ್ಯಾನದಲ್ಲೇ ಮುಗಿಸಿಬಿಡ್ತೇನೆ ಅಂತ ಹೇಳುವುದು ಸರಿಯಲ್ಲ. ನಮ್ಮಲ್ಲಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಭಗವಂತನಿಗೆ ನಾವು ಸೇವೆಯನ್ನ ಮಾಡಬೇಕು. ಆದ್ರೆ ಧ್ಯಾನದಲ್ಲಿಯೂ ಕೂಡ ಭಗವಂತನು ಇದನ್ನ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇದು 10ನೇ ಅಧ್ಯಾಯ. ಇನ್ನು 11ನೇ ಅಧ್ಯಾಯದಲ್ಲಿ ನಾವು ಈ ದಿವ್ಯ ಸೇವೆಯ ವಿವಿಧ ಮಗ್ಗಲುಗಳು ಅಂದ್ರೆ ಬೇರೆ ಬೇರೆ ಹಂತಗಳನ್ನ ನಾವು ಮುಂದಿನ ಒಂದು ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. 11ನೇ ಅಧ್ಯಾಯದಲ್ಲಿ ಇವತ್ತಿಗೆ ಇಲ್ಲಿಗೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಯಾರಿಗೆಲ್ಲ ಪ್ರಶ್ನೆಗಳಿವೆಯೋ ಅವರು ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತಿನ ಅಧ್ಯಾಯ ಸ್ವಲ್ಪ ಸಣ್ಣದು, 10ನೇ ಅಧ್ಯಾಯ. ನಾಳಿನ ದಿವಸ 11ನೇ ಅಧ್ಯಾಯವನ್ನು ನಾವು ನೋಡ್ತೇವೆ. ಇವತ್ತಿನ ಅಧ್ಯಾಯದಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿವೆಯಾ? ಏನಾದ್ರು? ಶ್ರೀಲತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಆನ್ ಮಾಡಿದ್ರಿ, ಆಡಿಯೋ ಆನ್ ಮಾಡಿ. ಪ್ರಭುಜಿ, ನಾನು ಇದು ಓದ್ಲಿಕ್ಕೆ ರೈಸ್ ಹ್ಯಾಂಡ್ ಮಾಡಿದ್ದೆ ಪ್ರಭುಜಿ. ಓಕೆ. ಮೀನಾಕ್ಷಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇವತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಹರೇ. ಆಮೇಲೆ ಇದು ಅಸೈನ್ಮೆಂಟ್ ಕೊಟ್ಟಿರಲ್ಲ ಪ್ರಭುಜಿ, ಅದ್ರಲ್ಲಿ 5ನೇ ಪ್ರಶ್ನೆಗೆ ಎಲ್ಲ ಬರ್ದಿಲ್ಲ, ಅದು ಒಂದೇ ಗೊತ್ತಾಗ್ತಿಲ್ಲ. ಸ್ವಂತ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಕಾರಣಕ್ಕಾಗಿ ಭಕ್ತಿ ಸೇವೆಯನ್ನು ಆರಂಭಿಸುವ
4 ಭಕ್ತರನ್ನು ಹೆಸರಿಸಿ ಅದ್ರೊಳಗೆ ಅದ್ರ ಬಗ್ಗೆ 4ನೇ ಚಾಪ್ಟರ್ನಾಗ ಅವ್ರು ಯಾವ್ದು ಎಷ್ಟು ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ. ಪಾರ್ಥ ಅಂತ ಹೇಳಿದ್ರೆ ಗಜೇಂದ್ರ, ಅರ್ಥಾರ್ಥಿ ಅಂತ ಹೇಳಿದ್ರೆ ಧ್ರುವ, ಜಿಜ್ಞಾಸು ಅಂತ ಹೇಳಿದ್ರೆ ಶೌನಕಾದಿ ಋಷಿಗಳು, ಜ್ಞಾನಿ ಅಂತ ಹೇಳಿದ್ರೆ ಚತುಷ್ಕುಮಾರರು. ಅವರ ವಿಚಾರಗಳಿವೆ. ಅವು ಅವ್ರದ್ದು ಬರಿಬೇಕಾ? ನನ್ಗೆ ಕನ್ಫ್ಯೂಸ್ ಆಗಿತ್ತು ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಲಾಸ್ಟ್ ವೀಕ್ ಕ್ಲಾಸ್ ರೆಕಾರ್ಡಿಂಗ್ ಯೂಟ್ಯೂಬ್ ಇಲ್ಲ, ಮತ್ತೆ ಕ್ಲಾಸ್ ಕೇಳುವುದು. ಯೂಟ್ಯೂಬ್ ಲಿಂಕ್ ಅನ್ನ ಶೇರ್ ಮಾಡಿದೆ ಗ್ರೂಪ್ ಅಲ್ಲಿ, ಆಶಾಲತಾ ಮಾತಾಜಿ. ನೀವು ಗ್ರೂಪ್ ಚೆಕ್ ಮಾಡಿ. ಅದು ಇದಕ್ಕೆ ಕೂಡ ಹಾಕಿದೆ, ಪ್ಲೇ ಲಿಸ್ಟಿಗೂ ಕೂಡ ಹಾಕಿದೆ. ನಾನು ಇವತ್ತು ಇನ್ನೊಂದ್ಸಲ ಪ್ಲೇ ಲಿಸ್ಟ್ ಶೇರ್ ಮಾಡ್ತೇನೆ, ಅದರಲ್ಲಿ ಇರುತ್ತೆ ಎಲ್ಲ ಒಟ್ಟಿಗೆ. ಬೇರೆ ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ? ಯಾರಿಗೇನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ನಾಳಿನ ದಿವಸ 7 ಗಂಟೆಗೆ ನಾವು 11ನೇ ಅಧ್ಯಯನ ಮಾಡ್ತಿದ್ದೇವೆ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ಮತ್ತೆ ನಾಳಿನ ದಿವಸ ಭೇಟಿ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ.